ಶುಭೋದಯ. ಅಜ್ಞಾನದಿಂದ ಜ್ಞಾನದೆಡೆಗೆ ಹೋಗುವುದು ಎಲ್ಲ ವಿದ್ಯೆಗಳ ಗುರಿ. ಕತ್ತಲೆಯಿಂದ ಬೆಳಕಿನೆಡೆಗೆ ಸಾಗುವುದು ಎಲ್ಲ ಜ್ಯೋತಿಗಳ ಧರ್ಮ. ಅಂತೆಯೇ ಮನುಷ್ಯನಲ್ಲಿರುವ ದುರಹಂಕಾರವನ್ನು ತ್ಯಜಿಸಿ ವಿವೇಕದತ್ತ ನಡೆಯುವುದು ಮಾನವೀಯತೆಯ ಪ್ರತೀಕ ಎಂಬ ನುಡಿಮುತ್ತನ್ನು ತಮ್ಮ ಮುಂದಿಡುತ್ತಾ 2023-24ನೇ ಸಾಲಿನ ಪ್ರಾಥಮಿಕ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆಗೆ ಆಗಮಿಸಿದಂತಹ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ವಿಲ್ಸನ್ ಎನ್, ಟ್ರೈನಿಂಗ್ ಆಫೀಸರ್, ಸೈಂಟ್ ಅಲೋಸಿಯಸ್ ಕಾಲೇಜ್, ಮ್ಯಾಂಗಳೂರು ಇವರು ಆಗಮಿಸಿರುತ್ತಾರೆ. ಇವರ ಜೊತೆಯಲ್ಲಿ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ದಿನಕರ್ ಉಲ್ಲಾಲ್, ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಘವ ಎನ್ ಉಚ್ಚಿಲ್, ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್, ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದಂಥ ಶ್ರೀಯುತ ಮಾಧವ ತಲಪಾಡಿ, ಭಗವತಿ ಹಿರಿಯ ಪ್ರಾಥಮಿಕ ಶಾಲೆ 2022-23ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾಗಿರುವ ಶ್ರೀಮತಿ ಕವಿತಾ, ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು, ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜಿ, ಭಗವತಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳರವರು ಉಪಸ್ಥಿತರಿರುತ್ತಾರೆ. ಇವರನ್ನೆಲ್ಲ ನೃತ್ಯ ಶೈಲಿಯಲ್ಲಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಭಗವತಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು. शुभ स्वागतम शुभ स्वागतम शुभ स्वागतम शुभ स्वागतम सासों की सरगम गाए सुस्वागतम सासों की सरगम गाए सुस्वागतम शुभ स्वागतम 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 सासों की सरगम गाए सुस्वागतम ಎಲ್ಲರನ್ನು ಸ್ವಾಗತಿಸಿದಂಥ ವಿದ್ಯಾರ್ಥಿನಿಯರಿಗೆ ವಂದನೆಗಳು. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿರುವುದು.
ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನು ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾ ಜೆ ಹಾಗೂ ಭಗವತಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳಾರವರು ಜೊತೆಗೂಡಿ ವೇದಿಕೆ ಕರೆತರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮಗಳು ಯಾವುದೇ ವಿಘ್ನವಿಲ್ಲದೆ ನೆರವೇರುವಂತೆ ಮಾಡಲು ಭಗವಂತನ ಆಶೀರ್ವಾದ ಅತಿ ಮುಖ್ಯ. ಭಗವಂತನ ನಾಮಸ್ಮರಣೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುನ್ನಡೆಸೋಣ. ನಿನ್ನಿಂದಲೇ ಭಕ್ತಿ ಮನದಲ್ಲಿಯೇ ಸೃಷ್ಟಿ ನಿನ್ನಿಂದಲೇ ಭಕ್ತಿ ಮನದಲ್ಲಿಯೇ ದಾಸನಾಗುವೆ ಧ್ಯಾನದನಿಯಾಗಿದೆ ತೊರೆದು ನಿನ್ನ ಇರದು ಗಾನ ಪಾದ ಚರಣದಲ್ಲಿ ತೊರೆದು ನಿನ್ನ ಇರದು ಗಾನ ಪಾದ ಚರಣದಲ್ಲಿ ನಿನ್ನ ಸೇವೆಯಲಿ ನಿನ್ನ ಸೇವೆಯಲಿ ಸೃಷ್ಟಿ ನಿನ್ನಿಂದಲೇ ಭಕ್ತಿ ಮನದಲ್ಲಿಯೇ ಸೃಷ್ಟಿ ನಿನ್ನಿಂದಲೇ ಭಕ್ತಿ ಮನದಲ್ಲಿಯೇ ದಾಸನಾಗುವೆ ಧ್ಯಾನದನಿಯಾಗಿದೆ ಮೌನ ರಾಗದ ವೀಣೆ ಬೇಡ ಇಹದ ಮೋಹದ ಗೊಡವೆ ಬೇಡ ವೀಣೆ ಬೇಡ ತನ್ನದಲ್ಲದ ತಂತಿ ಮೀಟಿದ ತಾಳ ತಪ್ಪುವ ಶ್ರುತಿಯು ಬೇಡ ನೀನೆ ಬೇಕೆ ಮಗೆ ನಿನ್ನ ಸನಿಹ ಸಾಕೆ ಮಗೆ ಸೃಷ್ಟಿ ನಿನ್ನಿಂದಲೇ ಭಕ್ತಿ ಮನದಲ್ಲಿಯೇ ಸೃಷ್ಟಿ ನಿನ್ನಿಂದಲೇ ಭಕ್ತಿ ಮನದಲ್ಲಿಯೇ ದಾಸನಾಗುವೆ ಧ್ಯಾನದನಿಯಾಗಿದೆ ದಾಸನಾಗುವೆ ಧ್ಯಾನದನಿಯಾಗಿದೆ. ಅತಿಥಿಗಳನ್ನು ಪೂಜ್ಯನೀಯ ಭಾವದಿಂದ ಸತ್ಕರಿಸುವುದು ಪುರಾತನ ಕಾಲದಿಂದ ಬಂದಂತಹ ಪದ್ಧತಿ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳು ಕೂಡ ಇದಕ್ಕೆ ಹೊರತಾಗಿಲ್ಲ. ಅವರನ್ನೆಲ್ಲ ಆದರದಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಭಗವತಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳರವರು. Good morning, the most respected, our highly esteemed guests, ladies and gentlemen. I extend my warm greetings to you all to the PTA General Body Meeting of the year 2023-24. No school can work well for children if parents and teachers do not act in partnership on behalf of the children's best interest. This is particularly made possible through smooth and memorable communication. Today is a special and memorable occasion, one that we will remember. On behalf of management, I am privileged to welcome you all to this meeting. First of all, with great pleasure, I would like to welcome the resource person, Mr. Wilson Yen, a mechanical engineer working as a training officer at St. Aloysius ITA since 25 years. Being a talented teacher, he trained his students to achieve in and around the world. He kindly agreed to grace this occasion and share his valuable thoughts with us. Welcome, dear sir. Amidst us, we have such an inspiring personalities who had battled against all the odds and reached the pinnacle of success. We are very glad to welcome our school management, which just deal with all the problems and supports for the progress and welfare of us. With great pleasure, I welcome Sri Dinakar Ullal, President of Bhagavati Education Trust. Sir, your goodwill, appreciation, motivation, support and positive vibration has great impact in molding the growth of this great institution. We accord a cordial welcome to you, sir. Sri Raghavan Uchal, Vice President of Bhagavati Education Trust.
His selfless service to this institution is noteworthy. We extend our cordial welcome to you, sir. Sri Chandrahas Ullal, Secretary of Bhagavati Education Trust. Your steady hands and the deep faith, courage of conviction gave us lot of strength to come up. We extend a glorious welcome to you, sir. Sri Madhav Talapadi, Treasurer of Bhagavati Education Trust. A man with simplicity inspires us in every aspect. We welcome wholeheartedly, sir. It is my turn to extend gracious welcome to the high school headmistress Srimati Sureka Jayaprakash, who shows motherly love, fatherly confidence, endless care and guidance. Our cordial welcome to you, dear ma'am. With immense pleasure, I would like to welcome Primary PTA President of the Year 2022-23, Srimati Kavita, who have actively participated in all the activities of the school with her team members. Welcome, dear ma'am. Hearty congratulations and glorious welcome to the newly elected Primary PTA President Srimati Lakshmi and Vice President Srimati Mallika. Our wholehearted welcome to all the newly elected PTA, primary and high school PTA members. Welcome to the new committee. With immense pleasure, we welcome our dear parents who do cherish your partnership and collaboration in all our endeavors. Welcome, dear parents. I would also like to welcome our dear teachers who shape our young minds and all the non-teaching staffs. Our special welcome to Mrs. Jayamala, dance teacher, who trained our students for the welcome dance. Thank you, ma'am, and welcome. Our cordial welcome to Mr. Santosh Marla from Crystal Studio and Mr. Asif from Posakural Media for covering today's event. We welcome Mr. Somnath from Basu Electricals for the excellent sound system. Finally, I would like to welcome our future leaders, young great minds, my dear student cabinet members. Once again, our cordial welcome to one and all. Thank you. ಕೂಡ ನಾನು ಸ್ವಾಗತವನ್ನು ಕೋರುತ್ತಿದ್ದೇನೆ. ಶಾಲೆ ಎಂಬುದು ಜ್ಞಾನದ ದೇಗುಲವಿದ್ದಂತೆ. ಈ ದೇಗುಲದಲ್ಲಿ ಪಠ್ಯ ವಿಷಯಗಳ ಜೊತೆಗೆ ಪಠ್ಯೇತರ ವಿಷಯಗಳಾದ ಕ್ರೀಡಾ ಚಟುವಟಿಕೆಗಳು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ. ಈ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ನಡೆದಂತಹ ಕ್ರೀಡಾ ಚಟುವಟಿಕೆ ಹಾಗೂ ಇತರ ಕಾರ್ಯಕ್ರಮ ಅವುಗಳ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವುದು ನಮಗೆ ಒಂದು ಸವಾಲೇ ಸರಿ. ಆ ಖರ್ಚು ವೆಚ್ಚಗಳ ಸವಿಸ್ತಾರವಾದ ವರದಿಯನ್ನು ನಿಮ್ಮ ಮುಂದಿಡಲು ಬರುತ್ತಿದ್ದಾರೆ ಶ್ರೀಮತಿ ಸಿಂಥಿಯಾ ಡಿಸೋಜರ್ ಅವರು. ಭಗವತಿ ಹಿರಿಯ ಪ್ರಾಥಮಿಕ ಶಾಲೆ ಸಂಕೊಳಿಗೆ ಇದರ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆಯು ಇಂದಿಲ್ಲಿ ನಡೆಯುತ್ತದೆ. ಇಂದಿನ ಈ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಶ್ರೀಯುತ ವಿಲ್ಸನ್ ಎನ್ ಇವರು ಸಂತ ಎಲೋಷಿಯಸ್ ಕೈಗಾರಿಕಾ ತರಬೇತಿ ಸಂಸ್ಥೆ ಇದರ ತರಬೇತಿ ಅಧಿಕಾರಿಯಾಗಿದ್ದಾರೆ. ಹಾಗೆಯೇ ವೇದಿಕೆಯಲ್ಲಿ ಆಸೀನರಾಗಿರುವ ಭಗವತಿ ಎಜುಕೇಷನ್ ಟ್ರಸ್ಟ್ನ ಸರ್ವ ಪದಾಧಿಕಾರಿಗಳಿಗೂ ರಕ್ಷಕ ಶಿಕ್ಷಕ ಸಂಘದ ಸರ್ವ ಸದಸ್ಯರಿಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಭಗವತಿ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯರಿಗೂ ಹಾಗೂ ನೆರೆದಿರುವ ಎಲ್ಲ ಪೋಷಕ ವೃಂದದವರಿಗೂ ನನ್ನ ಶುಭ ನಮನಗಳನ್ನು ತಿಳಿಸುತ್ತಾ 2023-24ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಪೋಷಕ ಬಂಧುಗಳೇ, ನಮ್ಮಿ ವಿದ್ಯಾಸಂಸ್ಥೆಯು 2000 ಇಸವಿಯಲ್ಲಿ ಕೇವಲ 50 ಮಕ್ಕಳಿಂದ LKG ತರಗತಿಯಿಂದ ಪ್ರಾರಂಭಗೊಂಡು ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಏರುತ್ತಾ ಪ್ರಸ್ತುತ 24ನೇ ವರ್ಷಕ್ಕೆ ಪಾದಾರ್ಪಣೆಗೈದಿರುವ ನಮ್ಮಿ ವಿದ್ಯಾಸಂಸ್ಥೆಯು 940 ವಿದ್ಯಾರ್ಥಿಗಳನ್ನೊಳಗೊಂಡು ಪರಿಸರದಲ್ಲೆಲ್ಲ ಉತ್ತಮ ವಿದ್ಯಾಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನರ್ಸರಿಯಿಂದ 7ನೇ ತರಗತಿಯವರೆಗೆ ಕಂಪ್ಯೂಟರ್ ಶಿಕ್ಷಕಿಯರು ಹಾಗೂ ದೈಹಿಕ ಶಿಕ್ಷಕರನ್ನು ಒಳಗೊಂಡು 22 ಶಿಕ್ಷಕ ವೃಂದ ಹಾಗೂ 3 ಶಿಕ್ಷಕೇತರ ಸಿಬ್ಬಂದಿಯನ್ನು ಒಳಗೊಂಡಿದೆ. ಅಲ್ಲದೆ
6ನೇ ಮತ್ತು 7ನೇ ತರಗತಿಯ 34 ಮಕ್ಕಳಿಗೆ RTE ಕೋಟಾದಡಿ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ನಮ್ಮ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಯುತ ಶಿವಪ್ರಸಾದ್ ರವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇವರ ಸಹಯೋಗದೊಂದಿಗೆ ಉಳ್ಳಾಲ ಹೋಬಳಿ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ನಮ್ಮ ಶಾಲೆಯ ಪ್ರಾಥಮಿಕ ವಿಭಾಗದ ಬಾಲಕರ ತಂಡ ಪ್ರಥಮ ಸ್ಥಾನ ಹಾಗೂ ಬಾಲಕಿಯರ ತಂಡ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸೆಪ್ಟೆಂಬರ್ 19ರಂದು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾಟವು ನಮ್ಮ ಶಾಲೆಯಲ್ಲಿ ಜರುಗಿದ್ದು, ಈ ಪಂದ್ಯಾಟದಲ್ಲೂ ನಮ್ಮ ಬಾಲಕ ಬಾಲಕಿಯರ ತಂಡ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. 2022-23ರಲ್ಲಿ ಆಯೋಜಿಸಿದ ಕ್ರೀಡಾಕೂಟದಲ್ಲಿ ಪ್ರಾಥಮಿಕ ಮಕ್ಕಳ ಸಾಧನೆ ಹೀಗೆ ಇದೆ. ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಮಾಸ್ಟರ್ ದಕ್ಷ್ 100 ಮೀಟರ್ ಓಟದಲ್ಲಿ ದ್ವಿತೀಯ, ಗುಂಡು ಎಸೆತದಲ್ಲಿ ಪ್ರಥಮ, ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದು ವೈಯಕ್ತಿಕ ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾನೆ. ಹಾಗೂ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಗುಂಡೆಸೆತದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಮಾಸ್ಟರ್ ಪ್ರಥಮ್ ಚಕ್ರ ಎಸೆತದಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಮಾಸ್ಟರ್ ಹಿತೇಶ್ ಎತ್ತರ ಜಿಗಿತದಲ್ಲಿ ದ್ವಿತೀಯ ಮತ್ತು ಉದ್ದ ಜಿಗಿತದಲ್ಲಿ ತೃತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಮಾಸ್ಟರ್ ಶರದ್ರಥ್ 80 ಮೀಟರ್ ಹರ್ಡಲ್ಸ್ನಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಮಾಸ್ಟರ್ ದೈವಿಕ್ 200 ಮೀಟರ್ ಓಟದಲ್ಲಿ ಪ್ರಥಮ ಮತ್ತು ಉದ್ದ ಜಿಗಿತದಲ್ಲಿ ದ್ವಿತೀಯ ಸ್ಥಾನ, 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಬಾಲಕರ ರಿಲೇ ತಂಡ ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕರ ತಂಡ ಸಮಗ್ರ ಪ್ರಶಸ್ತಿಯನ್ನು ಓವರ್ ಚಾಂಪಿಯನ್ಶಿಪ್ ತನ್ನ ಹೆಗಲಿಗೇರಿಸಿಕೊಂಡಿದ್ದಾರೆ. ಕುಮಾರಿ ಸಾನ್ವಿ ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನ, ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಕುಮಾರಿ ಯಶಸ್ವಿ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ, ಎತ್ತರ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಹಾಗೂ ತಾಲೂಕು ಮಟ್ಟದಲ್ಲಿ ಎತ್ತರ ಜಿಗಿತದಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾಳೆ. ಕುಮಾರಿ ಯಶಿಕಾ 400 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಕುಮಾರಿ ಮನಸ್ವಿ 200 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಕುಮಾರಿ ದೀಕ್ಷಾ 400 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಬಾಲಕಿಯರ ರಿಲೇ ತಂಡ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಬಾಲಕಿಯರ ತಂಡವು ಸಮಗ್ರ ಪ್ರಶಸ್ತಿಯನ್ನು ಅಂದರೆ ಓವರ್ ಚಾಂಪಿಯನ್ಶಿಪ್ ಅನ್ನು ತನ್ನ ಹೆಗಲಿಗೇರಿಸಿಕೊಂಡಿದ್ದಾರೆ. ಇದಿಷ್ಟು ಕ್ರೀಡೆಯಲ್ಲಿ ಮೂಡಿರುವ ಅಮೋಘ ಸಾಧನೆಯಾಗಿದೆ. ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಾದ ಮಾಸ್ಟರ್ ಜಿಷ್ಣು ಕ್ಲೇ ಮಾಡೆಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಕುಮಾರಿ ಸಾಮನ್ವಿ MR ಭಟ್ ಅಭಿನಯ ಗೀತೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ಸ್ಕಂದ ಎ ಐತಾಲ್ ಧಾರ್ಮಿಕ ಪಠಣ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವನು. ಮಾಸ್ಟರ್ ಜಿಶಾನ್ ಛದ್ಮವೇಷ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವನು. ಕುಮಾರಿ ಕವನ ಪಿ ಉದ್ಯಾವರ ಲಘು ಸಂಗೀತ ಮತ್ತು ಭಕ್ತಿಗೀತೆ ಹಾಡುವ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ಕುಮಾರಿ ತನ್ವಿ ಕಥೆ ಹೇಳುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ಅಲ್ಲೂ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾಳೆ. ಕರಾಟೆ ತರಬೇತುದಾರರಾದ ಶ್ರೀಯುತ ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ನಮ್ಮ ಮಕ್ಕಳು 10 ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿಗಳನ್ನು ಗೆಟ್ಟಿಸಿಕೊಂಡಿದ್ದಾರೆ. ಅವರಲ್ಲಿ ಶಿವೇಶ್ ಕೃಷ್ಣ ರಾಜ್ಯ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕ್ರಮವಾಗಿ ಕುಮಿಟೆ ಮತ್ತು ಕಟಾ ವಿಭಾಗದಲ್ಲಿ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾನೆ.
ಶಾಲೆಯಲ್ಲಿ ಈಗಾಗಲೇ ಶ್ರೀಮತಿ ಜಯಮಾಲರವರ ನೃತ್ಯ ತರಗತಿ ಪ್ರಾರಂಭಗೊಂಡಿದೆ. ಹಾಗೆಯೇ ಶ್ರೀ ಅಶೋಕ್ ರವರಿಂದ ಕರಾಟೆ ತರಬೇತಿ ಪ್ರಾರಂಭಗೊಂಡಿದೆ. 2022 ಜುಲೈ 22 ಮತ್ತು 23ರಂದು ನಡೆದ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಮಲ್ಟಿಪಲ್ ಡಿಸ್ಟ್ರಿಕ್ಟ್ 317 ಇವರು ನಡೆಸಿದ 2 ದಿನದ ಲಯನ್ಸ್ ಕ್ವೆಸ್ಟ್ ಸ್ಕಿಲ್ ಫಾರ್ ಅಡೋಲ್ಸೆನ್ಸ್ ವರ್ಕ್ಶಾಪ್ನಲ್ಲಿ ಹಿರಿಯ ಪ್ರಾಥಮಿಕ ವಿಭಾಗದ ಶಿಕ್ಷಕರಾದ ಶ್ರೀಮತಿ ಸುಚಿತಾ ಶೆಟ್ಟಿ ಮತ್ತು ಶ್ರೀಮತಿ ಪ್ರಭಾರವರು ಭಾಗವಹಿಸಿರುವರು. ಶಿಕ್ಷಕ ವೃಂದದ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಸಂಸ್ಥೆಯ ಎಲ್ಲ ಬೇಡಿಕೆಗಳನ್ನು ಪೂರೈಸುತ್ತಾ ಪ್ರೋತ್ಸಾಹ ನೀಡುತ್ತಿರುವ ಆಡಳಿತ ಮಂಡಳಿಯು ಶಿಕ್ಷಕ ವೃಂದದವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿರುವರು. ಸಂಸ್ಥೆಯ ಎಲ್ಲ ಸಮಸ್ಯೆಗಳಿಗೆ ಉತ್ತಮವಾಗಿ ಸಹಕಾರ ನೀಡುತ್ತಿರುವವರು ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು. ಇವರ ಜೊತೆಯಲ್ಲಿ ಎಲ್ಲ ಪೋಷಕ ಪಾತ್ರವು ಮಹತ್ವದಾಗಿದೆ ಹಾಗೂ ಉತ್ತಮ ನಡವಳಿಕೆಯ ಮಕ್ಕಳಿಂದಾಗಿ ಈ ವಿದ್ಯಾ ದೇಗುಲವು ಉತ್ತಮ ವಿದ್ಯಾಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಮುಂದೆಯೂ ನಮ್ಮೊಂದಿಗೆ ಇರಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ವರಸ್ತಿ ವಾಚನವನ್ನು ಸವಿಸ್ತಾರವಾಗಿ ಮಂಡಿಸಿದಂತಹ ಶ್ರೀಮತಿ ಸಿಂಥಿಯಾ ಡಿಸೋಜರವರಿಗೆ ವಂದನೆಗಳು. ಪ್ರತಿ ಮನುಷ್ಯನಿಗೂ ಅವರದೇ ಆದಂತಹ ವ್ಯಕ್ತಿತ್ವವಿರುತ್ತದೆ, ಪ್ರತಿಭೆ ಇರುತ್ತದೆ. ತಮ್ಮ ಸರಳ ನಡವಳಿಕೆಯಿಂದ ವಿಶಿಷ್ಟ ರೀತಿಯಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದವರು ಇಲ್ಲಿ ಉಪಸ್ಥಿತರಿರುವಂತಹ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ವಿಲ್ಸನ್ ಟ್ರೈನಿಂಗ್ ಆಫೀಸರ್ ಸೈಂಟ್ ಅಲೋಷಿಯಸ್ ಮಂಗಳೂರು. ಇವರು ಪೋಷಕರನ್ನು ಉದ್ದೇಶಿಸಿ ಒಂದೆರಡು ಕಿವಿ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಅನಿಸಿಕೆಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ. ಪ್ರೀತಿ ಬಾಂಧವರೇ, ಭಾರತ ದೇಶ ಬಹಳ ಶ್ರೀಮಂತವಾದಂತಹ ದೇಶ. ಇಲ್ಲಿ ವಿವಿಧ ಬಗೆಯ ಜಾತಿ, ವಿವಿಧ ಉಡುಗೆ ತೊಡುಗೆ, ವಿವಿಧ ಭಾಷೆಗಳನ್ನಾಡುವ ಜನರು, ಈ ರೀತಿಯಲ್ಲಿ ನಾವು ನೋಡ್ತಾ ಹೋದರೆ ಬೇರೆ ಬೇರೆ ಸಂಸ್ಕೃತಿ, ಇದೆಲ್ಲದರಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ಒಂದಿದ್ರೆ ಅದು ಭಾರತ ದೇಶ ಮಾತ್ರ. ಈ ಸದೃಢವಾದ ಸಂಪನ್ಮೂಲ ಈ ಒಂದು ಭಾರತ ದೇಶವನ್ನು ಕಟ್ಟಬೇಕಾದ್ರೆ ಅಲ್ಲಿ ಒಳ್ಳೆಯ ಉತ್ತಮ ಪ್ರಜೆಯ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಆ ಪ್ರಜೆ ಎಲ್ಲಿಂದ ಬರ್ತಾರೆ? ಆ ಪ್ರಜೆಗಳು ನಾನು, ನೀವೆಲ್ಲರೂ ಕೂಡ. ಅದೇ ಈಗ ಬೆಳೆಯುತ್ತಿರುವಂತಹ ಮಕ್ಕಳು. ಆದ್ರಿಂದ ಮಕ್ಕಳಿಗೆ ನಾವು ಹೇಳ್ತೇವೆ, ಇಂದಿನ ಮಕ್ಕಳೇ ಮುಂದಿನ ಜನಾಂಗ. ಆದ್ರಿಂದ ಈ ಮಕ್ಕಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹಳ ಸಂತೋಷ ಆಯಿತು ನನಗೆ ಈ ಸಂದರ್ಭದಲ್ಲಿ. ಬೆಳಗಿಂದ ನಾನು ನಮ್ಮ ದಿನಕರ್ ಸರ್ ಅವರಲ್ಲಿ ನಾನು ಮಾತಾಡ್ತಾ ಇರುವಾಗ ಹಲವಾರು ವಿಷಯಗಳನ್ನು ಗಮನಿಸ್ತಾ ಇದ್ದೆ. ಯಾಕೆಂದರೆ ನನ್ನ ವೃತ್ತಿ ಕೂಡ ಟೀಚರ್ಸ್ ವೃತ್ತಿ ಆದ ಕಾರಣ ನಾವು ಸ್ವಲ್ಪ ಗಮನ ಇಟ್ಟು ನೋಡ್ತೇವೆ. ನಾನು ಬೆಳಗಿಂದ ನೋಡ್ತಾ ಇದ್ದೆ ಅವರ ಆಸಕ್ತಿ ಶಾಲೆಯಲ್ಲಿ. ಒಳಗೆ ಬರುವಾಗಲೇ ಒಂದು ರೀತಿಯ ಪವಿತ್ರ ದೇವಾಲಯಕ್ಕೆ ಒಳಗೆ ಬಂದಂತಹ ಜ್ಞಾನ ದೇಗುಲ ಇದು. ಇಲ್ಲಿ ಬರುವಾಗ ದೇವಾಲಯಕ್ಕೆ ಬಂದಂತಹ ಅನುಭವ, ಒಳಗೆ ಬಂದಾಗ ಅವರ ಕಾಳಜಿ, ವಿಶೇಷವಾಗಿ ಒಂದು ಕಾಳಜಿ ನಾನು ಇನ್ನೊಂದು ಹೇಳುವುದಾದ್ರೆ, ಅವರು ವೇದಿಕೆ ಮೇಲೆ ಇದ್ರೂ ಕೂಡ ಒಂದು ಮಗು ಅಲ್ಲಿ ಆಡ್ತಾ ಇತ್ತು. ಆ ಮಗುವಿನ ಕೈಗೆ ಗೇಟಿನ ಕೈಗೆ ಎಡೆಗೆ ಸಿಕ್ಕಿಬಿದ್ದು ಕೈಗೆ ಗಾಯ ಆಗಬಹುದು ಅನ್ನುವಂತಹ ಕಾತುರ ಇಲ್ಲಿ ಕುತ್ಕೊಂಡಿದ್ರು ಸಹ ಕಾಳಜಿ ಇದೆ. ಬಹುಶಃ ಈ ಕಾರಣದಿಂದ ನಾವೆಲ್ಲರೂ ಕೂಡ ಈ ಶಾಲೆಯ ಟ್ರಸ್ಟ್ ಯಾರಿದ್ದಾರೆ ಅವರಿಗೆ ನಾವು ಮುಖ್ಯವಾಗಿ ಜೋರಾದ ಚಪ್ಪಳೆಯೊಂದಿಗೆ ಅವರಿಗೆ ಅಭಿನಂದಿಸಲೇಬೇಕು. ಯಾಕೆಂದ್ರೆ ವಿದ್ಯಾರ್ಥಿಗಳು ಬೆಳೆಯುವಾಗ ಶಾಲೆಯ ಪಾತ್ರ ಬಹಳ ಮುಖ್ಯವಾದುದು. ಯಾವ ನಿಟ್ಟಿನಲ್ಲಿ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಮೌಲ್ಯಗಳೇನು, ಜೀವನ ಅಂದ್ರೆ ಏನು, ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದು ಹೇಗೆ. ಇಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡ್ತೇವೆ. ವಿದ್ಯಾಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ನಡೆಸಿಕೊಂಡು ಹೋಗಲಿಕ್ಕೆ, ಅವರನ್ನು ತೊಡಗಿಸಿಕೊಳ್ಳಲಿಕ್ಕೆ ಈ ಒಂದು ಸಂಸ್ಥೆ ಬಹಳ ಎತ್ತರವಾಗಿ ಕಾಣ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ಪ್ರೀತಿಯ ಬಾಂಧವರೇ, ನಮ್ಮಲ್ಲಿ ಒಂದು ಕ್ವಶನ್, ನಿಮ್ಮಲ್ಲಿ ಎಲ್ಲವನ್ನು ಈ ಶಾಲೆ ಮಾಡ್ತಾ ಇದೆ, ಇಷ್ಟೊಂದು ಸುಂದರವಾದಂಥ ಪರಿಸರ ಇದೆ. ಹಾಗಾದ್ರೆ ನನ್ನ ಪಾತ್ರ ಏನು? ನನ್ನ ಪಾತ್ರ ನನ್ನ ಮಗುವಿನ ಜೀವನದಲ್ಲಿ ಏನು? ಇದನ್ನ ಪ್ರತಿಯೊಬ್ಬ ಪೇರೆಂಟ್ ಖಂಡಿತವಾಗಿಯೂ ಗಮನಿಸಬೇಕಾದಂಥ ಅಂಶ. ನನ್ನ ಮಗುವಿನಲ್ಲಿ ನನ್ನ ಪಾತ್ರ ಏನು?
ಬಹಳ ಮುಖ್ಯವಾಗಿ ನಾವು ಆಲೋಚನೆ ಇಂದಿನ ಸಮಾಜದಲ್ಲಿ ಆಧುನಿಕವಾಗಿ ತಾಂತ್ರಿಕವಾಗಿ ನಾವು ಮುಂದುವರಿತಾ ಇರುವಾಗ ನಾವು ಕೂಡ ಅಷ್ಟೇ ಬ್ಯುಸಿ ಆಗ್ತೇವೆ. ನಮ್ಮಲ್ಲಿ ಆಲೋಚನೆಗಳು ಕೂಡ ಲೌಕಿಕ ಜೀವನದ ಹತ್ರ ವಾಲ್ತಾ ಇರ್ತದೆ. ಸಹಜವಾಗಿ ಈ ಪರಿಣಾಮ ಮಕ್ಕಳ ಮೇಲೆ ಕೂಡ ಬೀಳ್ತದೆ. ಹಾಗಾದ್ರೆ ನನ್ನ ಪಾತ್ರ ಈ ಒಂದು ಜೀವನದ ಪರಿಸರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿ ಇರಬೇಕು, ಹೇಗಿರಬೇಕು? ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಂತದ್ದು ವಿಷಯ ಏನಂದ್ರೆ, ಎಲ್ಲ ಪೇರೆಂಟ್ಸ್ನವರು ನಮ್ಮ ಜೀವನ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಎತ್ತರಕ್ಕೆ ಬೆಳಿಬೇಕು, ಎಲ್ಲರಿಗೆ ಬೇಕಾದಷ್ಟು ಆಸ್ತಿ ಮಾಡಬೇಕು ಅನ್ನುವಂಥ ಆಶೆ ಖಂಡಿತವಾಗಿಯೂ ಇಲ್ಲಿದೆ. ಇದಕ್ಕೆ ಯಾರು ಕೂಡ ವ್ಯತಿರಿಕ್ತವಾಗಿ ಇಲ್ಲ ಅನ್ನುವರು ಖಂಡಿತವಾಗಿ ಯಾರು ಇಲ್ಲ ಅಂತ ಭಾವಿಸ್ತೇನೆ ನಾನು. ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿರ್ತೇವೆ. ಮಾಡ್ತೀರಾ ಇಲ್ವಾ? ಮಾಡ್ತೀರಾ? ಇಲ್ಲ, ಸ್ವರ ಬರ್ತಾ ಇಲ್ಲ. ನಿಮ್ಮ ಮಕ್ಕಳಿಗೆ ನೀವು ಆಸ್ತಿ ಮಾಡ್ತೀರಾ? ಮಾಡಿರ್ತೀರಲ್ಲ. ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಮಾಡ್ತೇವೆ. ದಯವಿಟ್ಟು ನಿಮ್ಮಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ, ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ, ಬದಲಿಗೆ ನಮ್ಮ ಮಕ್ಕಳನ್ನ ಆಸ್ತಿಯಾಗಿ ಮಾಡಿ. ನಮ್ಮ ಮಕ್ಕಳಿಗೆ ಆಸ್ತಿಯನ್ನು ಮಾಡಿಡ್ಬೇಡಿ, ಬದಲಿಗೆ ನಮ್ಮ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ. ಇದು ಯಾವ ರೀತಿಯಲ್ಲಿ? ಮಕ್ಕಳು ಮುಗ್ಧರು, ಮುಗ್ಧತೆ ಅವರಲ್ಲಿ ಅಡಗಿರ್ತದೆ. ಸಣ್ಣದ್ರಿಂದ ಬೆಳೆಯುವಾಗ ಮಕ್ಕಳ ಮೈಂಡ್ ಹೊಸ ಕಂಪ್ಯೂಟರ್ ಇದ್ದಾಗೆ. ಆ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ನಲ್ಲಿ ಎಲ್ಲವೂ ಬ್ಲಾಂಕ್ ಇರ್ತದೆ. ಈಗ ನಾವು ಏನು ತುಂಬಿಸ್ತಾ ಇರ್ತೇವೆ ಅದೆಲ್ಲ ತುಂಬ್ತಾ ಹೋಗ್ತದೆ. ಕೊನೆಗೆ ಒಂದಿನ ಜಾಸ್ತಿ ಆದರೆ ಅದು ಹ್ಯಾಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದೇ ರೀತಿಯಲ್ಲಿ ಮಕ್ಕಳ ಜೀವನದಲ್ಲಿ ಕೂಡ ಹಾಗೆ ಮುಗ್ಧತೆ ಇರ್ತದೆ. ಈ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಕೇವಲ ನಾವು ಶಿಕ್ಷಣವನ್ನ ಕೊಟ್ಟರೆ ಸಾಕಾಗುವುದಿಲ್ಲ. ಈ ಮಾತು ಮತ್ತೆ ನಾನು ಹೇಳ್ತೇನೆ, ಮಕ್ಕಳಿಗೆ ಕೇವಲ ಶಿಕ್ಷಣವನ್ನು ಕೊಟ್ಟರೆ ಸಾಕಾಗುವುದಿಲ್ಲ, ಮೌಲ್ಯಭರಿತ ಶಿಕ್ಷಣವನ್ನು ಕೊಡಬೇಕು, ಮೌಲ್ಯವನ್ನ ಕೊಡಬೇಕು. ಮೌಲ್ಯಗಳು ಏನು? ವಿದ್ಯೆ ಏನನ್ನ ಕಲಿಸ್ತದೆ? ವಿದ್ಯೆ ಬಹಳ ಮುಖ್ಯವಾಗಿ ನಮಗೆ ಕಲಿಸುವಂಥದ್ದು ಸರಿ ಮತ್ತೆ ತಪ್ಪು ಇದು ಏನು ಅಂತ. ಕತ್ತಲೆ ಮತ್ತು ಬೆಳಕು. ಕತ್ತಲೆ ಏನನ್ನ ತೋರಿಸ್ತದೆ, ಬೆಳಕು ಏನನ್ನ ತೋರಿಸ್ತದೆ. ಕತ್ತಲೆ ಅಂಧಕಾರವಾಗಿದ್ರೆ ಜ್ಞಾನದ ಬೆಳಕು ಅಲ್ಲಿ ಬೆಳಕನ್ನ ಸರಿಸಿ ಸುಜ್ಞಾನದ ಬೆಳಕನ್ನ ಪಸರಿಸುವ ಮೂಲಕ ಸುದೃಢ ಸಮಾಜವನ್ನು ನಿರ್ಮಿಸ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನ ನೀವು ಮನೆಯಲ್ಲಿ ಗಮನಿಸುವಾಗ ಹಲವಾರು ವಿಷಯಗಳನ್ನ ಗಮನಿಸಬೇಕಾಗ್ತದೆ. ಮುಖ್ಯವಾಗಿ ಮಕ್ಕಳಲ್ಲಿ ಹಠ ಮಾಡ್ತಾರೆ. ಮನೆಯಲ್ಲಿ ಮಕ್ಕಳು ಹಠ ಮಾಡುವಾಗ ಅವರನ್ನ ನಾವು ಹೇಗೆ ಗಮನಿಸಬೇಕು? ನಮಗೆ ಕೋಪ ಬರ್ತದೆ, ಯಾಕೆಂದ್ರೆ ನಾವು ಕೂಡ ಕೆಲಸಕ್ಕೆ ಹೋಗ್ತೇವೆ. ಕೆಲಸಕ್ಕೆ ಹೋಗುವಾಗ ಸಹಜವಾಗಿ ನಾವು ಮಕ್ಕಳ ಮೇಲೆ ಕೋಪವನ್ನು ಮಾಡ್ತೇವೆ. ಬಹುಶಃ ಈ ಕೋಪ ಕೂಡ ಆ ಮಕ್ಕಳ ಮೇಲೆ ಪರಿಣಾಮವನ್ನ ಬೀರ್ತದೆ. ಅವರಲ್ಲಿ ಯಾವ ಜ್ಞಾನ ಇದೆ, ಯಾವ ರೀತಿಯ ಅವರಲ್ಲಿ ಬೆಳವಣಿಗೆ ಇದೆ, ಯಾವುದು ಅವರಿಗೆ ಸುಲಭ ಆಗ್ತಾ ಇದೆ, ಇದನ್ನ ಅವರಿಗೆ ನಾವು ನೋಡಿಕೊಳ್ಬೇಕು. ಬದಲಿಗೆ ನಮಗೆ ಏನು ಬೇಕು ಅದನ್ನ ಅವರ ಮೇಲೆ ನಾವು ಪ್ರೆಷರ್ ಹಾಕುದಲ್ಲ. ಅವರು ಇಷ್ಟಪಟ್ಟು ಕಲಿಬೇಕು, ಕಷ್ಟಪಟ್ಟು ಕಲಿಯಬಾರದು. ಮಕ್ಕಳು ಯಾವಾಗಲೂ ಕೂಡ ಇಷ್ಟಪಟ್ಟು ಕಲಿಬೇಕು. ಇದಕ್ಕೆ ಬಹಳ ಮುಖ್ಯ. ಈ ಎಲ್ಲ ವಿಷಯಗಳಲ್ಲಿ ಅವರು ಮುಂದೆ ಹೋಗ್ಬೇಕಾದ್ರೆ ದೇವರ ಭಯವೇ ಜ್ಞಾನದ ಆರಂಭ. ಈ ನಿಟ್ಟಿನಲ್ಲಿ ಇಂದಿನ ನಮ್ಮ ಸಮಾಜ ಬಹಳಷ್ಟು ಹದಗೆಟ್ಟಿದೆ. ಈ ಸಮಾಜದಲ್ಲಿ ನಾವು ಮಕ್ಕಳಿಗೆ ಯಾವ ಮೌಲ್ಯವನ್ನು ಕೊಡ್ತೇವೆ? ಒಮ್ಮೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡುವ. ಇಂದಿನ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ನಾವು ಯಾವ ಮೌಲ್ಯವನ್ನು ಕೊಡ್ತೇವೆ? ಮೌಲ್ಯ ನೀವು ಕೊಟ್ಟರೆ ಸಾಕು, ಮಕ್ಕಳು ಎಲ್ಲಿ ಹೋಗಿ ಮುಟ್ಟಬೇಕು ಅಲ್ಲಿ ಖಂಡಿತವಾಗಿ ಮುಟ್ತಾರೆ. ಉದಾಹರಣೆಗೆ ಹೇಳುವುದಾದ್ರೆ, ನಿಮ್ಮ ಮನೆಗೆ ಹಿರಿಯರು ಬರುವಾಗ ಮೊದಲು ಕೂಡು ಕುಟುಂಬ ಇತ್ತು. ಕೂಡು ಕುಟುಂಬದಲ್ಲಿ ಮಗ ತಂದೆಗೆ ವಂದಿಸುವಾಗ, ಗೌರವ ಸೂಚಿಸುವಾಗ ಆ ಮಗನ ಮಗ ಇದನ್ನೆಲ್ಲ ನೋಡ್ತಾನೆ, ಅದನ್ನು ಕಲಿತಾರೆ. ಹಿರಿಯರಿಗೆ ವಂದಿಸಬೇಕು. ಯಾರಾದ್ರೆ ನಮ್ಮ ನೆಂಟರೆಲ್ಲ ಬಂದ್ರು ಎಷ್ಟು ಖುಷಿಯಲ್ಲಿ ಮಕ್ಕಳು ಓಡಿಕೊಂಡು ಬರ್ತಾರೆ. ಇಂದಿನ ಒಂದು ಕಾಲ ಇತ್ತು ಹಾಗೆ. ಹಿರಿಯರು ಕೂಡ ಒಂದು ಸಾಲುಗಳನ್ನು ಕೂಡ ಅದೇ ರೀತಿಯಲ್ಲಿ ಬರೆದಿದ್ದಾರೆ. ಆ ಕಾಲ ಚಂದವೋ ಈ ಕಾಲ ಚಂದವೋ ಯೋಚನೆಯ ಮಾಡು ನೀನು ಏಳು ಜಾಣ. ಮುಂಜಾನೆ ಎದ್ದು ಮಹಾದೇವ ಎಂದು ಬೆವರು ಸುರಿಸಿ ದುಡಿಯುತ್ತಿದ್ರು ಆ ಕಾಲದವರು. ಮುಖವನ್ನೇ ತೊಡೆಯದೆ 3 ಲೋಟೆ ಕಾಫಿ ಕುಡಿದು ಮತ್ತೆ ಮಲಗಿ ಗೊರಕೆ ಹೊಡೆಯುವುದು ಈ ಕಾಲದವರು ಅಂತ ಇದರಲ್ಲಿ ನಾವು ಇದು ಕೇಳಿದ್ದೇವೆ ನಾವು, ಹೌದಲ್ವಾ? ಆ ರೀತಿಯಾಗಿ ಖಂಡಿತವಾಗಿ ಆಗಿ ಹೋಗಿದೆ. ಹಾಗಾದ್ರೆ ಮನೆಯಲ್ಲಿ ದೇವರ ಈ ಮೌಲ್ಯಗಳನ್ನ ಮಕ್ಕಳಿಗೆ ತಿಳಿಸುವಾಗ ದೇವರ ಭಯ ಅದನ್ನ ಮಕ್ಕಳಿಗೆ ರೂಪಿಸುವುದು ಹೇಗೆ? ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದೂ ಇರಲಾರನು. ಕಲ್ಲಲ್ಲಿ, ಮಣ್ಣಲ್ಲಿ, ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದೂ ಇರಲಾರನು. ಮಾತಲ್ಲಿ
ಕೃತಿಯಲ್ಲಿ ಮನದಲ್ಲಿ ತುಂಬಿರಲು ನಿನ್ನಲ್ಲೇ ನೆಲೆಯಾಗಿರುವನು. ಆದ್ರಿಂದ ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಕೃತಿಯಲ್ಲಿ, ನನ್ನ ಆತ್ಮದಲ್ಲಿ ದೇವರು ಇಲ್ಲದಿದ್ರೆ ನನಗೆ ಇನ್ನೊಬ್ಬ ದೇವರಾಗಿ ಕಾಣುವುದಿಲ್ಲ. ಯಾವಾಗ ನನ್ನಲ್ಲಿ ದೇವರು ನೆಲೆಸಿದ್ದಾನೆ, ನಾನು ಇನ್ನೊಬ್ಬರನ್ನ ಅವನಲ್ಲಿ ಕೂಡ ದೇವರನ್ನು ಕಾಣ್ತೇನೆ. ಈ ರೀತಿಯಾಗಿ ಒಬ್ಬ ಇನ್ನೊಬ್ಬನನ್ನು ಪ್ರೀತಿಸ್ತೇವೆ, ಅಲ್ಲಿ ಒಂದು ಕೂಡು ಕುಟುಂಬ ಆಗ್ತದೆ, ಕೂಡು ಸಮಾಜ ಆಗ್ತದೆ, ವ್ಯವಸ್ಥಿತ ನಮ್ಮಲ್ಲಿ ಒಂದು ಉತ್ತಮವಾದಂತಹ ದೇಶವನ್ನ ರೂಪಿಸುವಲ್ಲಿ ಸಹಕಾರಿಯಾಗ್ತದೆ. ಆದ್ರಿಂದ ಮಕ್ಕಳಿಗೆ ಹೇಳಿಕೊಡುವಾಗ, ಯಾವುದೇ ಆಚಾರ ವಿಚಾರಗಳನ್ನು ಕಲಿಸುವಾಗ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಗಮನವಿಟ್ಟು ನೋಡಬೇಕಾಗ್ತದೆ. ಒಂದು ಮಾತು ಆ ಮಗುವಿಗೆ ನೋವಾದ್ರೆ ಎಲ್ಲಿ ತನಕ ಮುಟ್ಟಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳುವುದಾದ್ರೆ, ಇತ್ತೀಚೆಗೆ ನಮ್ಮಲ್ಲಿ ಕೂಡ 2 ವರ್ಷದ ಕೋರ್ಸ್ ಇದೆ. ಈ 2 ವರ್ಷ ಕೋರ್ಸ್ನಲ್ಲಿ ಒಬ್ಬ ವಿದ್ಯಾರ್ಥಿ ಕಲಿತಾ ಇದ್ದಾನೆ. ಆ ವಿದ್ಯಾರ್ಥಿ ನನ್ನ ಹತ್ರ ಬಂದು ಹೇಳಿದ, ಸರ್ ನಮಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನಾನು ಹೇಳಿದೆ, ಬಾ ಮಾತಾಡುವ. ಏನು ಮಾತಾಡಬೇಕು? ನನ್ನ ಅನಿಸಿಕೆ ಮಾತಾಡಬೇಕಂತ ಹೇಳಿದ. ಇಷ್ಟಕ್ಕೂ ಆ ಹುಡುಗ ಬಂದಂತಹ ಬ್ಯಾಕ್ಗ್ರೌಂಡ್, ಅವರಿಗೆ 5 ಬಸ್ ಇದೆ, ಬೇಕಾದಷ್ಟು ಅವರಿಗೆ ಸಂಪತ್ತೆಲ್ಲ ಇದೆ. ಆದ್ರೂ ಕೂಡ ಅವನ ಮನಸ್ಸಿನಲ್ಲಿ ಯಾವುದೋ ಒಂದು ನೋವಿದೆ. ಅದನ್ನು ಬಂದು ನನ್ನ ಹತ್ರ ಅವನು ಹೇಳಿದ, ಸರ್ ನಾನು SSLCಯಲ್ಲಿ ಕಲೀಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದೆ, ನಾನು ಫೇಲ್ ಆಗ್ತಾ ಇದ್ದೆ. ಯಾಕೆ ಫೇಲ್ ಆಗ್ತಾ ಇದ್ದೆ ಅಂದ್ರೆ, ನಾನು ಫಸ್ಟ್ಗೆ ಫೇಲ್ ಆದಾಗ ಮನೆಗೆ ಹೋದಾಗ ನನ್ನನ್ನು ಮನೆಯವರು ಕಂಪೇರ್ ಮಾಡ್ತಾ ಇದ್ರು, ಇನ್ನೊಬ್ಬರಿಗೆ ಹೋಲಿಸ್ತಾ ಇದ್ರು. ಅವನು ನೋಡಿ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾನೆ, ನೀನು ಕಲಿಯುವುದಿಲ್ಲ, ನೀನು ಬಡ್ಡ. ಇದು ನನಗೆ ಯಾವ ರೀತಿಯ ನೋವು ಮಾಡ್ತಾ ಇತ್ತು ನನಗೆ ಗೊತ್ತಿಲ್ಲ. ನನಗೆ ದಿನ ಹೋದಾಗೆ ಕಷ್ಟ ಆಗ್ತಾ ಇತ್ತು. ನನಗೆ ಇಲ್ಲಿ ಬಂದಾಗ ನ್ಯೂ ಕ್ಲಾಸ್ನಲ್ಲಿ ನಾನು ಮಕ್ಕಳಿಗೆ ನಾನು ಜಸ್ಟ್ ಬೇರೆ ಏನು ಹೇಳಿಲ್ಲ, ಅವರಿಗೆ ಮೋಟಿವೇಶನ್ ಅಲ್ಲಿ ನಾನು ಅವರಿಗೆ ಹೇಳಿದ ಮಾತು, ನಿನ್ನಲ್ಲಿ ಜ್ಞಾನ ಇದೆ, ಅಗಾಢವಾದಂಥ ಜ್ಞಾನ ಇದೆ, ನೀನು ತುಂಬಾ ಹುಷಾರು, ನಿನ್ನಲ್ಲಿ ಒಳ್ಳೆಯ ಆ ಜ್ಞಾನವನ್ನು ಹೊರಗೆತ. ಈ ಮಾತನ್ನ ನಾನು ಅವನಿಗೆ ಹೇಳಿದೆ. ಆ ಹುಡುಗ ನಮ್ಮಲ್ಲಿ 2 ವರ್ಷದ ಕೋರ್ಸ್ ಒಳ್ಳೆಯ ಅಂಕದೊಂದಿಗೆ ಅವನು ಕಂಪ್ಲೀಟ್ ಮಾಡಿದಲ್ಲದೆ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿದ. ಇದು ಪ್ಯಾರಲಲ್ ಆಗಿ ಇದನ್ನು ಕಲಿತಾ ಇದ್ದಾಗೆ ಇನ್ನೊಂದು ಕೂಡ ಕಲಿತಾ ಇದ್ದಾನೆ. ಅಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಪ್ಲಸ್ ಅವನ ಎಕ್ಸಾಮ್ ಆಗಲಿಲ್ಲ. ಈಗ ನಾಡ್ದು ಜುಲೈ 3ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತದೆ, ಸರ್ಟಿಫಿಕೇಟ್ ಬರಲಿಲ್ಲ. ಆದರೆ ಆಲ್ರೆಡಿ ಅವನಿಗೆ ಇದರಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೆಲಸದ ಆಫರ್ ಆಗಿದೆ. ಅವನಿಗೆ ಆಲ್ರೆಡಿ ಸರ್ಟಿಫಿಕೇಟಿಗೆ ಕಾಯ್ತಾ ಇದ್ದಾರೆ. ಆ ಹುಡುಗ ಹೇಳಿದ, ಸರ್ ಈಗ ನನಗೆ ಎಷ್ಟು ನಾನು ಎಲ್ಲ ಕಲಿತಾ ಇದ್ದೇನೆ, ಎಲ್ಲ ಪಾಸ್ ಮಾಡ್ತಾ ಇದ್ದೇನೆ, ಬಹಳ ಮುಖ್ಯವಾಗಿ ಯಾವ SSLC ನನಗೆ ಕಲೀಲಿಕ್ಕೆ ಕಷ್ಟ ಆಗ್ತಾ ಇತ್ತು, ಯಾವ SSLC ನಾನು ಫೇಲ್ ಆದೆ, ಇವತ್ತು ಆ ಮಕ್ಕಳಿಗೆ ನಾನು ಕೋಚಿಂಗ್ ಕೊಡ್ತಾ ಇದ್ದೇನೆ. ನೋಡಿ, ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಒಂದು ಮಾತು ಆ ಮಕ್ಕಳನ್ನ ಯಾವ ರೀತಿ ಬದಲಾವಣೆ ಮಾಡ್ತದೆ. ನಿಮ್ಮ ಮಕ್ಕಳು ಪ್ರೀತಿ ಮಾಡಿ ಅವರನ್ನು, ಅವರಿಗೆ ಕಲೀಲಿಕ್ಕೆ ಕೊಡ್ತೀರಿ. ಅವರು ಪುಸ್ತಕ ಏನ್ ಮಾಡ್ತಾರೆ, ಪುಸ್ತಕ ಮುಚ್ಚಿ ಇರ್ತಾರೆ, ಎಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಅಲ್ಲಿ ಪುಸ್ತಕ ತೆರಿತಾ ಇಲ್ಲ. ಇಲ್ಲದಿದ್ರೆ ಯಾರೋ ಒಬ್ಬ ಪುಸ್ತಕ ತೆರೆದೇ ಇದ್ದಾನೆ, ಮುಚ್ಚುತ್ತಾ ಇಲ್ಲ, ಅಲ್ಲಿ ಕೂಡ ಹಾಳೆ ಹಾಗೆ ಇದೆ, ತೆರೆದದ್ದು ಹಾಗೆ ಇದೆ, ಅಲ್ಲಿ ಕೂಡ ಏನೋ ಸಮಸ್ಯೆ ಇದೆ. ಇದನ್ನ ನಾವು ಗಮನಿಸಬೇಕು. ಇವತ್ತಿನ ಸಮಾಜದಲ್ಲಿ ನಾವು ಹೇಗೆ ಆಗಿದ್ದೇವೆ, ಎಲ್ಲರೂ ಖಂಡಿತವಾಗಿಯೂ ಸಮಸ್ಯೆ ಇದೆ. ಇವತ್ತು ಹಣದೊಬ್ಬರ ಇಷ್ಟೊಂದು ನಮಗೆ ಕಷ್ಟ ಆಗಿದೆ. ಮನೆಯಲ್ಲಿ ಇರುವಂತಹ ಇಬ್ಬರು ಕೂಡ ಕೆಲಸಕ್ಕೆ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ಬೇಕು. ಆ ಕೆಲಸದ ಒತ್ತಡದಲ್ಲಿ ತಂದೆ ಅವರ ಸಮಾಧಾನಕ್ಕೆ, ತಾಯಿ ಅವರ ಸಮಾಧಾನಕ್ಕೆ, ತಾಯಿ ಸೀರಿಯಲ್ ನೋಡ್ತಾ ಇದ್ರೆ, ತಂದೆ ಅವರ ಫ್ರೆಂಡ್ಸಿನವರೊಟ್ಟಿಗೆ ಸೇರ್ತಾ ಇದ್ರೆ, ಮಗನ ಪರಿಸ್ಥಿತಿ ಯಾವ ರೀತಿ ಇದೆ ಒಮ್ಮೆ ಆಲೋಚನೆ ಮಾಡಿ. ನಿಮ್ಮ ಮಗನಿಗೆ ನಿಮ್ಮ ಮನೆಯಲ್ಲಿ ನೀವು ಕೊಡುವ ಸಮಯ ಎಷ್ಟು? ಆ ಮಗನಿಗೆ ಅನಿಸ್ಬಾರ್ದು, ನನ್ನ ತಂದೆ ಸಂಡೇ ಡ್ಯಾಡಿ ಅಂದ್ರೆ ಗೊತ್ತಾಯ್ತಲ್ಲ, ಸಂಡೇ ಮಾತ್ರ ಸಿಕ್ಕುದು ರಜೆ ಇರುವಾಗ, ಬಾಕಿ ದಿನ ಸಂಡೇ ಡ್ಯಾಡಿ ಆಗಬಾರದು. ಹಾಗೆಯೇ ಅವನನ್ನು ಕೇಳುವವರು ಯಾರು? ನಾವು ನೋಡಿದಷ್ಟು ಸಮಾಜ ಅಷ್ಟು ಹೊರಗಿಂದ ನೋಡುವಾಗ ನಮ್ಗೇನು ಸುಂದರ ಕಾಣ್ತಾ ಇದೆ, ಒಳಗೆ ಅಷ್ಟು ಸುಂದರವಿಲ್ಲ. ಮಕ್ಕಳು ಮುಗ್ಧತೆ ಇರುವುದರಿಂದ ಅವರು ವಿವಿಧ ರೀತಿಯ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇತ್ತೀಚೆಗೆ ಮಕ್ಕಳು ಈ ಕೂಲಿ ಬಿಡ್ತಾ ಇದ್ರು, ಇದನ್ನು ನಾವು ಗಮನಿಸ್ತೇವೆ. ನಮ್ಮಲ್ಲಿ ಒಂದು ವ್ಯವಸ್ಥೆ ಕೂಡ ಇದೆ, ನಾವು ಮೊಬೈಲ್ ಎಲ್ಲ ಕೊಡುವುದಿಲ್ಲ ಅವರಿಗೆ. ಮೊಬೈಲ್ ಬೆಳಿಗ್ಗೆ ಬಂದಾಗೆ ನಮ್ಮಲ್ಲಿ ಕೊಡ್ಲಿಕ್ಕಿದೆ, ನಾವು ತೆಗೆದಿಡ್ತೇವೆ. ಆದರೆ ಮಕ್ಕಳಲ್ಲಿ ನಾವು ಟಾಯ್ಲೆಟ್ ಅಲ್ಲಿ ಆಗಿರ್ಬೋದು, ಅಲ್ಲಿ ಇಲ್ಲಿ ಆದರೆ ಈ ಒಂದು ಕೂಲಿಪ್ ಅಂತ ಒಂದು ಸಿಗ್ತದೆ, ಅದನ್ನು ಮಕ್ಕಳು ಇಟ್ಟಾಗ ಅವ್ರಿಗೇನೋ ಒಂದು ರೀತಿಯ ಅವರಿಗೆ ಖುಷಿ ಆಗ್ತದೆ, ಯಾರಿಂದಲೂ ಕಲ್ತದದು. ಇದನ್ನು ಹುಡುಕಿಕೊಂಡು ನಾವು ಹೋದಾಗ ಬಹಳ ಬೇಸರ ಸಂಗತಿ ಏನಂದ್ರೆ, ಅದು ಡ್ರಗ್ಸ್ ತನಕ ಹೋಗಿ ಮುಟ್ಟಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮಕ್ಕಳನ್ನ ಖಂಡಿತವಾಗಿಯೂ ನಾವು ನೋಡಲೇಬೇಕು. ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅವರಿಗೆ ಗಮನ ಕೊಡಲೇಬೇಕು.
ಇದು ಗಮನ ಕೊಡುವಂಥದ್ದು ಹೇಗೆ? ಇವತ್ತು ನಿಮ್ಮ ಮಕ್ಕಳು ಸಣ್ಣವರು, ಬಹಳ ಮುಖ್ಯವಾದ ಒಂದು ಪಾಯಿಂಟ್ ಹೇಳುದು, ಇದನ್ನ ಪ್ರತಿಯೊಬ್ಬರು ಪಾಲಿಸಿ. ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ, ಮಕ್ಕಳು ಮುಗ್ಧರಾಗಿದ್ದಾರೆ, ಅವರು ಶಾಲೆಯಿಂದ ಮನೆಗೆ ಬರ್ತಾರೆ, ಸರಿಯಾದ ಸಮಯಕ್ಕೆ ಓಡಿ ಬರ್ತಾರೆ. ಯಾಕೆಂದ್ರೆ ಅವರಿಗೆ ಪ್ರೀತಿ ಇದೆ, ತಾಯಿ ಪ್ರೀತಿ ಕೊಡ್ತಾರೆ, ಮಕ್ಕಳು ಅವರನ್ನು ಪ್ರೀತಿಸ್ತಾರೆ, ಅವರಿಗೆ ಪ್ರೀತಿ ಸಿಗ್ತಾ ಇದೆ. ಈ ಪ್ರೀತಿಯ ಕೊರತೆ ಆದಾಗ ಸಮಸ್ಯೆಗಳಾಗುದು. ಈಗ ಈ ಹುಡುಗ ಬೆಳೀತಾ ಇದ್ದಾಗೆ ಹೈಸ್ಕೂಲಿಗೆ ಬಂದ, ಹೈಸ್ಕೂಲಿಗೆ ಬರುವಾಗ SLCಗೆ ಬಂದರು, ಫ್ರೆಂಡ್ ಸರ್ಕಲ್ ಆಯಿತು, ಒಂದು ದಿನ ಲೇಟ್ ಆಗಿ ಬಂದ. ದಯವಿಟ್ಟು ಆ ದಿನ ಕೇಳಿ, ಇವತ್ತು ನೀನು ಯಾಕೆ ಲೇಟ್? ನಿಮ್ಮ ಮಕ್ಕಳು ಲೇಟ್ ಆಗಿ ಬಂದ್ರೆ ಅವರ ಹತ್ರ ಕೇಳಿ, ನೀನು ಯಾಕೆ ಲೇಟ್? ಇದು ಪ್ರತಿ ಸಲ ನಾವು ಮಾಡಬೇಕಾದಂತ ಕೆಲಸ. ಅವನು ಹೇಳಿದ ಕಾರಣಕ್ಕೆ ಒಂದು ಸಲ ನೀವು ಹೋಗಿ ಹೌದಾ ಅಲ್ವಾ ಅಂತ, ಪತ್ತೆದಾರಿಕೆ ಅಲ್ಲ ಅದು, ಅದು ಕಾಳಜಿ ಅಂತ ಹೇಳ್ತೇವೆ. ಪತ್ತೆದಾರಿಕೆ ಬೇರೆ, ಮಕ್ಕಳನ್ನು ಕಾಳಜಿ ಬೇರೆ. ಅದೇ ರೀತಿಯಲ್ಲಿ ಮಕ್ಕಳು ಏನಾದ್ರೂ ಕೇಳಿದಾಗ ನೀನು ತಕೊಂತ ಅವನಿಗೆ ಒಂದು 100 ರೂಪಾಯಿ ಕೊಟ್ಟು ಬಿಡ್ತೇವೆ, ಅವನ ಹಣ ಕೇಳ್ತಾನೆ. ಎಷ್ಟು ಮಂದಿ ನೀವು ಅವಲೋಕನ ಮಾಡಿ ಸಂಜೆ ಬಂದಾಗ ಅವನ ಹತ್ರ ಕೇಳ್ತೀರಿ, ಇವತ್ತು ನಾನು ಕೊಟ್ಟ 100 ರೂಪಾಯಿ ಏನಾಯ್ತು? ಅವನ ಹತ್ರ ಸಂಜೆ ಕೇಳಿದಾಗ 100 ರೂಪಾಯಿ ಏನು ಮಾಡಿದೆ, ನನಗೆ ಲೆಕ್ಕ ಕೊಡು, ಇದನ್ನ ಕೇಳಿ ಅವನಿಗೆ ಮನಸ್ಸಲ್ಲಿ ಒಂದು ಬರ್ತದೆ, ನನ್ನನ್ನ ಕೇಳುವವರು ಇದ್ದಾರೆ. ಆದ್ರಿಂದ ನಮ್ಮ ಸಮಾಜ ವ್ಯವಸ್ಥಿತವಾಗಿ ಸದೃಢಗೊಳ್ಬೇಕಾದ್ರೆ, ಇಂದಿನ ಮಕ್ಕಳೇ ಅಲ್ಲಿ ನಾವು ಬರಬೇಕಾದ್ರೆ, ಮೌಲ್ಯಭರಿತ ಶಿಕ್ಷಣ, ಮೌಲ್ಯಭರಿತವಾಗಿ ಇರಬೇಕಾದ್ರೆ ಅವರಲ್ಲಿ ನಾವು ಸಮಾನತೆಯ ಮನಸ್ಥಿತಿ, ಅದೇ ರೀತಿಯಲ್ಲಿ ಮೌಲ್ಯಭರಿತ ಶಿಕ್ಷಣವನ್ನ ನಾವು ಅವರಿಗೆ ಕೊಡಬೇಕಾಗ್ತದೆ. ನೀವು ಯಾವತ್ತು ಮಕ್ಕಳಿಗೆ ಹೇಳಿ, ನೀನು ತುಂಬ ಮಾರ್ಕ್ ತೆಗಿಬೇಕು, ಜಾಸ್ತಿ ಮಾರ್ಕ್ ತೆಗಿಬೇಕು, ಆದರೆ ಯಾವತ್ತು ಹೇಳ್ಬೇಡಿ ಆ ಅವನು ತೆಗೆದ ಮಾರ್ಕಿಗಿಂತ ಜಾಸ್ತಿ ತೆಗೀರಿ ಅಂತ, ಹಾಗೆ ಹೇಳ್ಬೇಡಿ. ಅವನ ಸಾಮರ್ಥ್ಯ 40% ಆದ್ರೆ, 40 ಮಾರ್ಕ್ ಆದ್ರೆ ಅವನು 40 ಮಾರ್ಕ್ ತಗೊಳ್ಳಿ. ಅವನು ಒಂದು ವೇಳೆ ಕಡಿಮೆ ಮಾರ್ಕ್ ತಗೊಂಡ್ರೆ ಅಥವಾ ಅವನು ಫೇಲ್ ಆದ್ರೆ ಜೀವನದಲ್ಲಿ ಏನು ಅವನು ಕಳ್ಕೊಂಡಿದ್ದಾನೆ? ನಾನು ಬೆಳಿಗ್ಗೆ ಬಂದಾಗ ದಿನಕರ್ ಸರ್ ಅವರಲ್ಲಿ ನಾನು ನನ್ನ ಒಂದು ಘಟನೆಯನ್ನು ಹಂಚಿಕೊಂಡೆ. ನಾನು ಈ ತಿಂಗಳಲ್ಲಿ, ಬರೋ ತಿಂಗಳಲ್ಲಿ ಒಬ್ಬ ಹುಡುಗ SLC ಬರೀಲಿಕ್ಕೆ ಹೋಗ್ತಾ ಇದ್ದಾನೆ, ಪ್ರತೀಕ್ ಅನ್ನುವಂಥವನು ಹುಡುಗ. ಅವನ ತಂದೆ ಮಂಗಳೂರಿನಲ್ಲಿ ಕಾಂಟ್ರಾಕ್ಟರ್. ಬಹುಶಃ ಅವರಿಗೆ ಮಕ್ಕಳ ಕಡೆ ಗಮನ ಕೊಡ್ಲಿಕ್ಕೆ ಸಮಯ ಇರಲಿಲ್ಲ ಕಾಣ್ತದೆ. ಆ ಹುಡುಗ SSLCಯಲ್ಲಿ ಫೇಲ್ ಆದ. ಈಗ ಫೇಲ್ ಆದ ಅವನ ಹಿಂದೆ ಯಾರು? ಫೇಲ್ ಆದವನನ್ನು ಯಾರು ಎಲ್ಲರೂ ಹೇಗೆ ನೋಡ್ತಾರೆ ನಿಮಗೆ ಗೊತ್ತಿದೆ. ಆದ್ರೆ ಅವನು ಫೇಲ್ ಆದದ್ದು ಎಲ್ಲಿ? ಜೀವನದಲ್ಲಿ ಅವನು ಫೇಲ್ ಆದದ್ದು ಕೇವಲ ಒಂದು ಸಬ್ಜೆಕ್ಟ್ನಲ್ಲಿ. ಆ ಸಬ್ಜೆಕ್ಟ್ ಕಳೆದ ವರ್ಷದ ಮಾರ್ಕ್ಸ್ ಅವನಿಗೆ ಜಾಸ್ತಿ. ಕಳೆದ ವರ್ಷ ಬಂದಂತಹ ಕ್ವಶನ್ ಮತ್ತು ಈ ಸಲ ಬಂದಂತ ಕ್ವಶನ್ ಸೇಮಾ? ಅಥವಾ ಅವನು ಕಲ್ತಂತ ಕ್ವಶನ್ ಅಥವಾ ಇಲ್ಲಿ ಬಂದ ಕ್ವಶನ್ ಸೇಮಾ? ಅಲ್ಲ. ಯಾವುದೋ ಒಂದು ಕಾರಣದಿಂದ ಅವನಿಗೆ ನೆನಪಿತ್ತು, ಅಲ್ಲಿಯೋ ಕೂತ್ಕೊಂಡಾಗ ಹೆದರಿದ, ಯಾವುದೋ ಒಂದು ಕಾರಣದಿಂದ ಅವನು ಫೇಲ್ ಆದ. ಹಾಗಾದ್ರೆ ಅವನು ಜೀವನದಲ್ಲಿ ಫೇಲ್ ಆದನಾ? ಇಲ್ಲ, ಜೀವನದಲ್ಲಿ ಫೇಲ್ ಆಗಲಿಲ್ಲ. ಪ್ರೀತಿಯ ಬಾಂಧವರೇ, ಈ ಸಂದರ್ಭದಲ್ಲಿ ಇದನ್ನು ಸರಿಯಾಗಿ ಗಮನದಲ್ಲಿ ಇಟ್ಕೊಳ್ಳಿ. ನಮ್ಮ ಅವಶ್ಯಕತೆ, ನಾನೊಬ್ಬ ಟೀಚರ್, ನನ್ನ ಅಗತ್ಯ ಒಬ್ಬ ಹುಡುಗನಿಗೆ ಯಾರು ಕಲಿತಾನೆ, ಚೆನ್ನಾಗಿ ಕಲಿತಾನೆ, ಒಳ್ಳೆ ಹುಡುಗ ಅವನಿಗೆ ಅಲ್ಲ. ನನ್ನ ಅಗತ್ಯ ಯಾರು ಕಲೀಲಿಕ್ಕೆ ಕಷ್ಟಪಡ್ತಾ ಇದ್ದಾನೆ, ಸಮಸ್ಯೆಗಳಿದೆ, ಸಮಾಜದಿಂದ ದೂರ ಹೋಗ್ತಾ ಇದ್ದಾನೆ, ಅವನಿಗೆ ನನ್ನ ಅಗತ್ಯ ಇದೆ. ಈಗ ಒಬ್ಬ ಏನೋ ಕ್ಲಾಸ್ನಲ್ಲಿ ಪ್ರತಿ ಸಲ ಆಬ್ಸೆಂಟ್ ಆಗ್ತಾನೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಏನು ಹೇಳಿದ ಕೇಳ್ತಾ ಇಲ್ಲ, ಅವನನ್ನು ಕ್ಲಾಸ್ನಿಂದ ನಾನು ಹೊರಗೆ ಹಾಕ್ತೇನೆ. ಹಾಗಾದ್ರೆ ಅವನ ಪರಿಸ್ಥಿತಿ ಏನು? ಅದೇ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ. ನಿಮ್ಮ ಮಗ ಏನಾದ್ರೂ ಅವನು ಸಮಸ್ಯೆ ಪಡ್ತಾ ಇದ್ದಾನಂದ್ರೆ ಅದರ ಅರ್ಥ ನಿಮ್ಮ ಅಗತ್ಯ ಅವನಿಗೆ ಇದೆ. ಇದನ್ನ ದಯವಿಟ್ಟು ನಾವೆಲ್ಲರೂ ಮನೆಗಾಣಬೇಕು. ನಾನು ಆ ಹುಡುಗನ ವಿಷಯವನ್ನ ಹೇಳಿದೆ. ಆ ಹುಡುಗ SLCಯಲ್ಲಿ ಫೇಲ್ ಆದ. ನಮ್ಮಲ್ಲಿ ನಮ್ಮದು ಎಲೋಷಿಯಸ್ ITIಯಲ್ಲಿ ಇದೊಂದು ವೃತ್ತಿ ತರಬೇತಿ ಕೇಂದ್ರ. ಈ ವೃತ್ತಿ ತರಬೇತಿ ಕೇಂದ್ರದಲ್ಲಿ ಇಂಜಿನಿಯರಿಂಗ್ ಲೈನ್ ಅಲ್ಲಿ ಬರ್ತದೆ. ಅಲ್ಲಿ ಮಕ್ಕಳು ಬೇರೆ ಬೇರೆ ರೀತಿಯ ವೃತ್ತಿಯನ್ನು ಕಲಿತಾರೆ, ಬೇರೆ ಬೇರೆ ಕಂಪನಿಗಳಿಗೆ ಉದ್ಯೋಗ ಅರಸಿ ಹೋಗ್ತಾರೆ. ಹೀಗೆ ಹೋದಂತ ವಿದ್ಯಾರ್ಥಿಗಳಲ್ಲಿ ಅದೆಷ್ಟು ಉದಾಹರಣೆಗಳನ್ನು ನಾನು ಕೊಡ್ಬೋದು. ವಿದ್ಯಾರ್ಥಿಗಳು ಏನಲ್ಲಾಗಿದ್ದಾರೆ. ಒಬ್ಬ ಹುಡುಗ ಬೆಳಿಗ್ಗೆ 4 ಗಂಟೆಗೆ ಎದ್ದು ಅವನು ಮನೆಗೆ ಹಾಲು ಹಾಕಿ, ಪೇಪರ್ ಹಾಕಿ, ಅವನ ಮನೆಯನ್ನು ನಡೆಸಿ, ಮತ್ತೆ ಅವನು ಇಲ್ಲಿ ಸಂಸ್ಥೆಗೆ ಬಂದು ಅವನ ಫೀಸನ್ನು ಕಟ್ಟಿ ಕಲಿತಾ ಇದ್ದಂತ ಹುಡುಗ. ಅವನಲ್ಲಿ ಕಷ್ಟದ ಅರಿವಿತ್ತು. ಅದು ಅವನಿಗೆ ಕಷ್ಟ ಅಲ್ಲ, ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದು. ಆ ಹುಡುಗ ಇವತ್ತು ಫ್ಲೋರ್ ಕಂಪನಿ ಅಂತ ಇದೆ, ಅಮೆರಿಕನ್ ಬೇಸ್ ಫ್ಲೋರ್ ಕಂಪನಿ ಅಂತ ಇದೆ. ಈ ಕಂಪನಿಯಲ್ಲಿ ಅವನ ಸಂಬಳ ಇವತ್ತು 7 ರಿಂದ 8 ಲಕ್ಷ ತಿಂಗಳಿಗೆ, 7 ರಿಂದ 8 ಲಕ್ಷ. ಆ ಹುಡುಗ ಆ ಕೆಲಸ ಸಿಕ್ಕಿದ ನಂತರ ಮನೆಗೆ ಬಂದ. 3 ತಿಂಗಳಿಗೊಮ್ಮೆ ಅವನು ಇರಾಕಲ್ಲಿದ್ದಾನೆ, 3 ತಿಂಗಳಿಗೊಮ್ಮೆ ಮನೆಗೆ ಬರ್ತಾನೆ. ಇಲ್ಲಿ ಬಂದ ಅವರ ಎಲ್ಲ ಫ್ಯಾಮಿಲಿಯವರನ್ನು ಎಲ್ಲರನ್ನು ಕೂಡ ತಿರುಪತಿಗೆ
ವಿಮಾನದಲ್ಲಿ ಕರ್ಕೊಂಡು ಹೋದ, ಎಲ್ಲರನ್ನು ವಿಮಾನದಲ್ಲಿ ಕರ್ಕೊಂಡು ಬಂದ. ಇದಕ್ಕಿಂತ ನಮ್ಮ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಖುಷಿ ಬೇರೆ ಯಾವುದು ಬೇಕು? ಇದು ಅವನ ವಿಷಯ. ಆದರೆ ಪ್ರತೀಕ್ ಅನ್ನುವಂಥ ವಿಷಯ ಅದನ್ನು ನಾನು ಅರ್ಧಲ್ಲೇ ನಿಲ್ಲಿಸಿದೆ. ಅವನು SLCಯಲ್ಲಿ ಫೇಲ್ ಆದ. ನಮ್ಮಲ್ಲಿ ನಮ್ಮ ಉದ್ದೇಶ ಇದೆ, ಹೀಗೆ ಸಮಾಜದಲ್ಲಿ ಯಾರು ಕಷ್ಟಪಡ್ತಾರೆ ಅವರನ್ನು ನಾವು, SLC ಫೇಲ್ ಆದ ಹುಡುಗರಿದ್ದಾರೆ ಅವರನ್ನು ನಾವು ನಮ್ಮಲ್ಲಿ ಒಂದು ಕೋರ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಅವರಿಗೆ SLC ಕೋಚಿಂಗ್ ಕೂಡ ಕೊಡ್ತೇವೆ. ಅದೇ ರೀತಿಯಲ್ಲಿ ಅವರಿಗೆ NSDC, ಅದು ಕೂಡ ಒಳ್ಳೆ ಸರ್ಟಿಫಿಕೇಟ್, NSDC ಕೋರ್ಸ್ ಇದೆ. ಅದರಿಂದ ಕೋರ್ಸ್ ಕೊಟ್ಟು ನಮ್ಮ ಉದ್ದೇಶ ಆ ಹುಡುಗ ಮೈಂಡ್ ಚೇಂಜ್ ಆಗಬಾರ್ದು ಅಂತ. ಅವನು SLC ಪಾಸ್ ಆಗ್ತಾನೆ, ಸೇಮ್ ಟೈಮಲ್ಲಿ ಅವನು ಕೋರ್ಸ್ ಕೂಡ ಕಲಿತಾನೆ. ಹೀಗೆ ಅವನು 1 ವರ್ಷ ಕಲಿತ. ನೆಕ್ಸ್ಟ್ 2 ವರ್ಷದ ಅವನು ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಇದರಲ್ಲಿ ಅವನ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಪಡೆದ. ಅದರ ನಂತರ ಅವ ಡಿಪ್ಲೊಮಾ ಮಾಡಿದ. ಡಿಪ್ಲೊಮಾ ಮಾಡಿ ಈ ತಿಂಗಳಲ್ಲಿ ನಾಡ್ದು ಜುಲೈಯಲ್ಲಿ ಅವನ ಇಂಜಿನಿಯರಿಂಗ್ ಫೈನಲ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಹುಡುಗ ಬೇರೆ ಯಾರೋ ಅಲ್ಲ, ಆ SLCಯಲ್ಲಿ ಫೇಲ್ ಆದ ಹುಡುಗ. ಆದ್ರಿಂದ ಪ್ರೀತಿಯ ಬಾಂಧವರೇ, ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಹೋದ್ರೆ ತುಂಬಾ ಮಾತಾಡ್ಬೋದು ಅದೆಷ್ಟು. ಆದ್ರೆ ಮತ್ತೆ ನಿಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ, ನಿಮ್ಮ ಮಕ್ಕಳನ್ನ ಕಾಳಜಿ ವಹಿಸುವಾಗ ಅವರಿಗೆ ದೇವರ ಭಕ್ತಿಯನ್ನ ಕಲಿಸಿ, ತಂದೆ ತಾಯಿಯ ಭಕ್ತಿಯನ್ನ ಕಲಿಸಿ. ತಂದೆ ತಾಯಿ ಬಹಳ ಮುಖ್ಯ, ಇದನ್ನು ಅವರಿಗೆ ಹೇಳಿಕೊಡಿ. ಇವತ್ತಿನ ಸಮಾಜದಲ್ಲಿ ತಂದೆ ತಾಯಿಯನ್ನು ಆಶ್ರಮಕ್ಕೆ ಹಾಕುವವರೇ ಜಾಸ್ತಿ ಇದ್ದಾರೆ. ಅವರಿಗೆ ನಿಜವಾದ ಸಂಬಂಧಗಳ ಬೆಲೆಯನ್ನು ತಿಳಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ನಾವು ಹೇಗೆ ಬೆರೆಯಬೇಕು ಅಂತ ನಾವು ನೋಡುವಾಗ ಅವರಿಗೆ, ನನಗೆ ಸಣ್ಣ ಸಾಲುಗಳು ನೆನಪು ಬರ್ತಾ ಇದೆ ಹಾಡಿದು. ನಮ್ಮ ಆ 2 ಆ ಸಾಲನ್ನು ಹಾಡಿ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ಇಡ್ತೇನೆ. ನಾನು ಒಂದುಗೂಡಿ ಬಾಳುವ, ಒಂದುಗೂಡಿ ಬದುಕುವ, ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ, ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ. ಹುಟ್ಟುವಾಗ ಜಾತಿ ಇಲ್ಲ, ಹುಟ್ಟುವಾಗ ಮತಗಳಿಲ್ಲ, ಹೊತ್ತು ಹೆತ್ತ ತಾಯಿಯ ಮಕ್ಕಳೆನ್ನುವ, ಹೊತ್ತು ಹೆತ್ತ ತಾಯಿಯ ಮಕ್ಕಳೆನ್ನುವ, ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ. ಗಾಳಿಗೇನು ಜಾತಿ ಇದೆ, ನೀರಿಗೇನು ಜಾತಿ ಇದೆ, ನಿಂತ ನೆಲಕ್ಕೆ ಜಾತಿ ಏನು ಹೇಳಬಲ್ಲಿರ, ನಿಂತ ನೆಲಕ್ಕೆ ಜಾತಿ ಏನು ಹೇಳಬಲ್ಲಿರ. ಆಕಾಶದ ಮೋಡಗಳನ್ನು ಹರಿಯದಂತೆ ತಡೆಯುವಿರ, ಆಕಾಶದ ಮೋಡಗಳನ್ನು ಹರಿಯದಂತೆ ತಡೆಯುವಿರ. ಗೂಡಿ ಕಟ್ಟಿ ತರಿಸಿ ಬಳಸಿಕೊಳ್ಳಬಲ್ಲಿರ, ಗೂಡಿ ಕಟ್ಟಿ ತರಿಸಿ ಬಳಸಿಕೊಳ್ಳಬಲ್ಲಿರ. ಒಂದು ಗೂಡಿ ಬಾಳುವ, ಒಂದು ಗೂಡಿ ಬದುಕುವ, ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ. ಗದ್ದೆ ತುಂಬ ಪಚ್ಚೆ ಪೈರು, ಈ ಮಾತು ಮಕ್ಕಳಿಗೆ ಹೇಳಬೇಕು. ಯಾಕೆಂದ್ರೆ ಅಲ್ಲಿ ಇಲ್ಲದ ಜಾತಿ ನಮ್ಗೆ ಯಾಕೆ ಅಂತ. ಸಮಾಜ ಯಾವ ರೀತಿ ಹೊಡಿತಾ ಇದೆ, ನಾವೆಲ್ಲರೂ ಒಂದೇ ಯಾವಾಗ ಬರುದು, ಇದನ್ನ ಮಕ್ಕಳಿಗೆ ದಯವಿಟ್ಟು ನಾವು ತಿಳಿಸಿಕೊಡ್ಬೇಕು. ಗದ್ದೆ ತುಂಬ ಪಚ್ಚೆ ಪೈರು, ಯಾವ ಜಾತಿ ಅದಕ್ಕೆ ಹೇಳಿ, ಎಲ್ಲ ಜನರು ಹೊಟ್ಟೆ ತುಂಬ ಉಣ್ಣಲಿಲ್ಲವೇ, ಎಲ್ಲ ಜನರು ಹೊಟ್ಟೆ ತುಂಬ ಉಣ್ಣಲಿಲ್ಲವೇ. ಮರದ ತುಂಬ ಹಳದಿ ಹಣ್ಣು, ನೆಲದ ಗೆಡ್ಡೆ ಗೆಣಸುಗಳು, ಸಾಗರದ ಮೀನುಗಳಿಗೆ ಜಾತಿಯಲ್ಲಿದೆ, ಸಾಗರದ ಮೀನುಗಳಿಗೆ ಜಾತಿಯಲ್ಲಿದೆ. ಆದ್ರಿಂದ ನಾವೇನ್ ಮಕ್ಕಳಿಗೆ ಕಲಿಸಬೇಕು? ಜಾತಿ ಎಲ್ಲ ನೀತಿ ಬೇಕು, ಮಣ್ಣು ತುಂಬ ಬೆಳೆಯಬೇಕು, ಒಂದೇ ತಾಯಿಯ ಮಕ್ಕಳಾಗಿ ಹೊಂದಿ ಬಾಳುವ, ಒಂದೇ ತಾಯಿಯ ಮಕ್ಕಳಾಗಿ ಹೊಂದಿ ಬಾಳುವ. ಒಂದು ಗೂಡಿ ಬಾಳುವ, ಒಂದು ಗೂಡಿ ಬದುಕುವ, ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ, ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ. ಈ ಲೈನ್ ಬಹಳ ಇಂಪಾರ್ಟೆಂಟ್. ಹುಟ್ಟುವಾಗ ಜಾತಿ ಇಲ್ಲ, ಹುಟ್ಟುವಾಗ ಮತಗಳಿಲ್ಲ, ಹೊತ್ತು ಹೆತ್ತ ತಾಯಿಯ ಮಕ್ಕಳೆನ್ನುವ, ಹೊತ್ತು ಹೆತ್ತ ತಾಯಿಯ ಮಕ್ಕಳೆನ್ನುವ. ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ, ಎಂದೆಂದಿಗೂ ನಾವೆಲ್ಲರೂ ಒಂದೇ ಎನ್ನುವ. ಪ್ರೀತಿಯ ಬಾಂಧವರೇ, ನಾವೆಲ್ಲರೂ ಯಾವತ್ತು ಒಂದೇ ಅಂತ ಬಾಳುವಾಗ ಮತ್ತೊಂದು ನಿಮ್ಮಲ್ಲಿ ಒಂದು ವಿನಂತಿಯನ್ನ ಹೇಳ್ತಾ, ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲ ಇದ್ದೇವೆ, ಮಕ್ಕಳ ಕೈಗೆ ಮೊಬೈಲ್ ಕೊಡ್ತಾ ಇದ್ದೇವೆ. ಜಾಲತಾಣಗಳಲ್ಲಿ ಮಕ್ಕಳು ಅವರನ್ನೇ ಅವರು ಕಳೆದು ಹೋಗಿದ್ದಾರೆ.
ನಮ್ಮ ಮನಸ್ಸಿನ ರೀಡಿಂಗ್ ಯಾವ ರೀತಿಯಲ್ಲಿದೆ ಇದನ್ನ ಜಾಲತಾಣದವರು ಅವರದ ಹಣದ ಆಶೆಗಾಗಿ ಅವರದನ್ನ ಡಿಸೈನ್ ಮಾಡಿದ್ದಾರೆ. ಒಂದು ವಿಡಿಯೋ ನೋಡಿದರೆ ಮತ್ತೊಂದು ನೋಡಿದರೆ ಮತ್ತೊಂದು, ಈ ರೀತಿ ಮಕ್ಕಳು ಬಲಿಯಾಗ್ತಾ ಇದ್ದಾರೆ. ಹಾಗೆ ಅಂತೇಳಿ ಮೊಬೈಲನ್ನು ಕೊಡುವುದು ತಪ್ಪು ಅಂತ ಹೇಳುವುದಿಲ್ಲ, ಆದರೆ ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ. ಅದನ್ನ ಉಪಯೋಗಿಸುವಂತ ರೀತಿಯಲ್ಲಿ ನಮ್ಮಲ್ಲಿ ನಾವು ನೋಡಿಕೊಳ್ಳಬೇಕಾದ ಅಗತ್ಯ ಇದೆ. ನಾವು ಶಾಲೆ ಕಲಿಯುವಂಥ ಸಂದರ್ಭದಲ್ಲಿ ಶಾಲೆಯಿಂದ ಮನೆಗೆ ಹೋದಾಗ ಮತ್ತೆ ಶಾಲೆಯ ಮಕ್ಕಳು ಅಥವಾ ಫ್ರೆಂಡ್ಸ್ ಯಾರಿಲ್ಲ, ಯಾಕೆಂದ್ರೆ ಆಗ ಸಂಪರ್ಕ ಇಲ್ಲ. ಇವತ್ತು ಮೊಬೈಲ್ ಮೂಲೆಗೂ ಸಂಪರ್ಕ ಸಾಧನೆ ಮಾಡ್ತಾ ಇದೆ. ಆದ್ರಿಂದ ಪ್ರೀತಿಯ ಬಾಂಧವರೇ, ಮನೆಯಲ್ಲಿ ಒಟ್ಟಿಗೆ ಇರುವಾಗ ಒಟ್ಟಿಗೆ ಪ್ರಾರ್ಥನೆ ಮಾಡಿ, ಒಟ್ಟಿಗೆ ಭೋಜನದ ವ್ಯವಸ್ಥೆ ಮಾಡಿ, ಊಟವನ್ನು ಮಾಡಿ, ಪ್ರೀತಿಯನ್ನ ಹಂಚಿಕೊಳ್ಳಿ. ಈ ರೀತಿಯಾಗಿ ನಾವು ನವ ಸಮಾಜದ ನಿರ್ಮಾಣ ಮಾಡುವಾಗ ನಮ್ಮ ಭಾರತ ದೇಶವನ್ನು ಇನ್ನಷ್ಟು ಉತ್ತುಂಗಕ್ಕೆ ನಾವು ಏರಿಸುವಲ್ಲಿ ನಮ್ಮೆಲ್ಲರನ್ನು ಕೂಡ ತೊಡಗಿಸಿಕೊಳ್ಳುವ ಅಂತ ನಾನು ಮಾತನ್ನು ಹೇಳುತ್ತಾ, ಈ ವಿದ್ಯಾಸಂಸ್ಥೆಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಂಸ್ಥೆಗೆ ನಾನು ವಂದಿಸ್ತೇನೆ. ಯಾಕೆಂದ್ರೆ ಕಳೆದು ಹೋದಂತಹ ಆ ನನ್ನ ದಿನಗಳನ್ನು ಮತ್ತೆ ಮರುಕಳಿಸಿ ನಾನು ಇಲ್ಲಿ ಕೂತ್ಕೊಂಡಾಗ ನೋಡಿದೆ. ಆ ಮಕ್ಕಳಲ್ಲಿ ಅವರು ಮಾಡ್ತಾ ಇರುವಾಗ ಅವರಲ್ಲಿ ಆ ಡ್ಯಾನ್ಸ್, ಆ ಮುಗ್ಧತೆ ನನಗೆ ಒಂದು ಸಲಕ್ಕೆ ನನ್ನ ಶಾಲೆ ನನಗೆ ಹಿಂದಕ್ಕೆ ಕರೆದುಕೊಂಡೋಯ್ತು. ಅಂತಹ ಉತ್ತಮವಾದ ಮಹಾನ್ ಸಂಸ್ಥೆಯ ವಿದ್ಯಾಸಂಸ್ಥೆಯಲ್ಲಿ ನೀವು ನಿಮ್ಮ ಮಕ್ಕಳನ್ನು ಹಾಕಿದ್ರಂದ್ರೆ ನಿಮ್ಮ ಅದೃಷ್ಟವೇ ಸರಿ. ಆದ್ರಿಂದ ಅವರೊಂದಿಗೆ ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಮಕ್ಕಳನ್ನ ಉತ್ತಮ ಸಮಾಜ ಮೌಲ್ಯವರಿತ ಶಿಕ್ಷಣವನ್ನು ನೀಡುವ ಮೂಲಕ ಉತ್ತಮ ಪ್ರಜೆಯನ್ನ ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಮಕ್ಕಳನ್ನ ನಾವು ಅರ್ಪಿಸುವಲ್ಲಿ ನಮ್ಮ ಪಾತ್ರವನ್ನು ನಾವು ವಹಿಸುವ ಅಂತ ನಾನು ಶುಭಾಶಯವನ್ನು ಹಾರೈಸುತ್ತಾ ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತುಗಳನ್ನ, ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಮಹಾನ್ ವಿದ್ಯಾಸಂಸ್ಥೆಯ ಪದಾಧಿಕಾರಿಗಳಿಗೆ, ಅದೇ ರೀತಿಯಲ್ಲಿ ಈ ಭಗವತಿ ಟ್ರಸ್ಟ್ನ ಎಡ್ಯುಕೇಶನ್ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ವಂದಿಸ್ತಾ, ತಮಗೆಲ್ಲರಿಗೂ ವಂದಿಸ್ತಾ, ಮತ್ತು ಈ ಒಂದು ರಕ್ಷಕ ಶಿಕ್ಷಕ ಸಭೆ ಇದರ ನೂತನ ಏನು ಸಭೆಯನ್ನ ಮಾಡಿದ್ರಿ ಅದರ ಪದಾಧಿಕಾರಿಗಳಿಗೆ ವಂದಿಸ್ತಾ ತಮಗೆಲ್ಲರಿಗೂ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಕ್ಕಳು ಇಷ್ಟಪಟ್ಟು ಕಲಿಬೇಕು, ಕಷ್ಟಪಟ್ಟು ಕಲಿಯಬಾರದು. ಅವರ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಏನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸಿದಂತಹ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ವಿಲ್ಸನ್ ಎನ್ ಇವರಿಗೆ ಧನ್ಯವಾದಗಳು. ಇವರಿಗೆ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ದಿನಕರ್ ಉಳ್ಳಾಲ್ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದರು. ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರ ಸುಳ್ಳಾಳ್ ಹಾಗೂ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದಂಥ ಶ್ರೀಯುತ ಮಾಧವ್ ತಲಪಾಡಿಯವರಿಗೆ ಧನ್ಯವಾದಗಳು. ಹಾಗೆ ನೇಮಕಗೊಂಡಂತಹ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಪರಿಚಯ ಕಾರ್ಯಕ್ರಮ ನಡೆಯಲಿದೆ. ಅಭಿವೃದ್ಧಿ ಪಥದತ್ತ ಸಾಗಬೇಕಾದರೆ ಆ ಶಾಲೆಯಲ್ಲಿನ ರಕ್ಷಕ ಶಿಕ್ಷಕ ಸಂಘದವರು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಾರೆ. ಶಾಲೆಯಲ್ಲಿನ ಶಿಕ್ಷಕರಷ್ಟೇ ದಕ್ಷತೆಯಿಂದ ಅವರು ನಿರಂತರವಾಗಿ ಶ್ರಮಿಸುತ್ತಿರುತ್ತಾರೆ. 2 ದಿನಗಳ ಹಿಂದೆಯಷ್ಟೇ ನಮ್ಮ ಭಗವತಿ ಶಾಲೆಯಲ್ಲಿ ಈ ವರ್ಷದ ರಕ್ಷಕ ಶಿಕ್ಷಕ ಸಂಘದ ನೂತನ ಪದಾಧಿಕಾರಿಗಳ ಸಭೆಯನ್ನು ಕರೆಯಲಾಯಿತು. ಈ ಸಭೆಯಲ್ಲಿ ಪ್ರಾಥಮಿಕ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ಶ್ರೀಮತಿ ಲಕ್ಷ್ಮಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಇವರು ದಯಮಾಡಿ ವೇದಿಕೆಗೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರ ಸುಳ್ಳಾಲ್ರವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದ ರಕ್ಷಕ ಶಿಕ್ಷಕ ಸಂಘದ ಪ್ರಾಥಮಿಕ ವಿಭಾಗದ ಉಪಾಧ್ಯಕ್ಷೆಯನ್ನಾಗಿ ಶ್ರೀಮತಿ ಮಲ್ಲಿಕಾ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ದಯಮಾಡಿ ಇವರು ಕೂಡ ವೇದಿಕೆ ಬಂದು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರಿಗೆ ರಕ್ಷಕ ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷೆ ಶ್ರೀಮತಿ ಕವಿತಾರವರು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಸುಸಂದರ್ಭದಲ್ಲಿ 2022-23ನೇ ಸಾಲಿನ ಶಾಲಾ ವಿವಿಧ ಚಟುವಟಿಕೆಯಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾಗಿದ್ದಂತಹ ಶ್ರೀಮತಿ ಕವಿತಾ ಹಾಗೂ ಸಂಘದ ಸರ್ವ ಪದಾಧಿಕಾರಿಗಳಿಗೂ ಭಗವತಿ ಆಡಳಿತ ಮಂಡಳಿ ಹಾಗೂ ಸರ್ವ ಶಿಕ್ಷಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ.
ಪ್ರಸ್ತುತ 2023-24ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾದಂತಹ ಶ್ರೀಮತಿ ಲಕ್ಷ್ಮೀಯವರು ಈ ಸಭೆಯನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಮುಖ್ಯೋಪಾಧ್ಯಾಯರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಹೆತ್ತವರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ ನನ್ನ ಎಲ್ಲ ನೆಚ್ಚಿನ ಪೋಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ಶಾಲೆ ಈ ವಲಯದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಜ್ಞಾನದೇಗುಲವಾಗಿ ಬೆಳೆದು ಬಂದಿರುವಂತಹ ಈ ಸಂಸ್ಥೆಯನ್ನು ನೀವೆಲ್ಲರೂ ಸೇರಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಅತ್ಯುತ್ತಮ ಸಂಸ್ಥೆಯನ್ನಾಗಿ ಬೆಳೆಸೋಣ. ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ನಾನಿಲ್ಲಿದ್ದೇನೆ ಅಷ್ಟೇ. ಎಲ್ಲರೂ ಜೊತೆ ಇದ್ದಾಗ ಮಾತ್ರ ಈ ಒಂದು ವ್ಯವಸ್ಥೆ ಅತ್ಯುತ್ತಮವಾಗಿ ಸಾಗಲು ಸಾಧ್ಯ ಎನ್ನುತ್ತಾ ಇಂಥ ಗಣವೆತ್ತ ಸ್ಥಾನವನ್ನು ಕೊಟ್ಟಿರುವ ಈ ವಿದ್ಯಾಸಂಸ್ಥೆಗೂ ಹಾಗೂ ನಿಮಗೂ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. 2023-24ನೇ ಸಾಲಿನಲ್ಲಿ ತಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿ ಎಂದು ಎಲ್ಲರ ಪರವಾಗಿ ಹಾರೈಸುತ್ತೇನೆ. ಕರ್ತವ್ಯವೇ ದೇವರು ಎಂದು ಗಾದೆ ಮಾತು ಒಂದರಿಂದಲೂ ಬಹಳ ಅಪರೂಪಕ್ಕೆ ಅಂತ ಬಂದಿದೆ. ಅದರ ಪ್ರತಿರೂಪದಂತೆ ತಮಗೆ ಸಮಯ ಸಿಕ್ಕಾಗಲೆಲ್ಲ ನಮ್ಮೀ ಶಾಲೆಗೆ ಭೇಟಿ ಕೊಟ್ಟು ಶಾಲೆಯ ನಿರಂತರ ಪ್ರಗತಿಯಲ್ಲಿ ಶ್ರಮಿಸುತ್ತಿರುವವರು ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾದ ಶ್ರೀಯುತ ಚಂದ್ರಹಾಸುಳ್ಳಾಲ್ರವರು. ಇವರು ಇಂದಿನ ದಿನದ ಮಹತ್ವದ ಕುರಿತು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲನೇದಾಗಿ ತಾಯಿ ಭಗವತಿ ಆಡಿದ ಅವರಿಗೆ ಪ್ರಣಾಮವನ್ನು ಅರ್ಪಿಸಿಕೊಂಡು ಭಗವತಿ ಎಜುಕೇಷನ್ ಟ್ರಸ್ಟಿನ ರಕ್ಷಕ ಶಿಕ್ಷಾ ಸಂಘದ ಮಹಾಸಭೆಗೆ ವೇದಿಕೆಯಲ್ಲಿರುವಂತಹ ಶಾಲೆಯ ಅಧ್ಯಕ್ಷರು ಮತ್ತು ಎಲ್ಲ ಟ್ರಸ್ಟ್ಗಳಿಗೂ, ಹಾಗೆ ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ಸಲಹೆಯನ್ನು ಕೊಟ್ಟಂಥ ನೆಲ್ಸನ್ರವರಿಗೆ, ಹಾಗೆ ಹೊಸದಾಗಿ ನೇಮಕ ಮಾಡಿದಂತಹ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗೂ, ಹಾಗೆ ನಿಕಟಪೂರ್ವ ಅಧ್ಯಕ್ಷರಿಗೂ, ನಮ್ಮ ಶಾಲೆಯ ಅಧ್ಯಾಪಕರವರಿಗೂ, ಹಾಗೆ ಸೇರಿದಂಥ ಎಲ್ಲ ಪ್ರೀತಿಯ ನನ್ನ ಬಂಧುಗಳಿಗೆ ನಮಸ್ಕಾರ ಮಾಡುತ್ತಾ, ಒಮ್ಮೆ ಒಂದು ಶಾಲೆಯಲ್ಲಿ ಹೀಗೆ ರಕ್ಷಕ ಶಿಕ್ಷಕ ಸಂಘದ ಒಂದು ಸಭೆ ನಡೆಯಿತು. ಅದಕ್ಕೆ ವಿಲ್ಸನ್ ಅವರಂತಹ ಒಂದು ವ್ಯಕ್ತಿಯನ್ನು ಸಂಪನ್ಮೂಲಕ್ಕೆ ಒಂದು ಮಾತಿಗಾಗಿ ಕರೆದಿದ್ರು. ಬಹಳ ಉತ್ತಮವಾಗಿ ಮಾತಾಡಿ ಅವರ ಭಾಷಣ ಮುಗಿಯುವಾಗ ಅವರೊಂದು ಮಕ್ಕಳಿಗೆ 2 ಪ್ರಶ್ನೆಯನ್ನು ಕೇಳಿದರು. ಕರ್ತವ್ಯ ಮತ್ತು ಹುಚ್ಚು, ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡಿ ಅಂತ. ಒಂದು ಕಡೆಯಲ್ಲಿ ಒಬ್ಬ ಹುಡುಗ ಎದ್ದು ನಿಂತು ಹೇಳಿದ, ಕರ್ತವ್ಯ ಅಂದರೆ ಮ್ಯಾನೇಜ್ಮೆಂಟ್ ಒಬ್ಬ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಯರನ್ನು ಕರೆಸಿ ನಮಗೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ, ಅದು ಅವರ ಕರ್ತವ್ಯ ಅಂತ. ಸರಿ, ಎರಡನೇದು ಹುಚ್ಚು. ಇನ್ನೊಬ್ಬ ಹುಡುಗ ಎದ್ದು ಹೇಳಿದ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅಂತ ತಿಳಿಯುವುದು ನಿಮಗೆ ಹುಚ್ಚು ಅಂತ ಹೇಳಿದರು. ಹಾಗೆ ನಾನು ಯಾಕೆ ಹೇಳ್ತೇನೆ ಅಂದರೆ, ನಾವು ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೀತಾ ಇದ್ದೇವೆ. ನಾವು ಅದನ್ನು ಎಷ್ಟು ತೆಗೊಳ್ತೇವೆ ಅನ್ನೋದು ಅದು ನಮಗೆ ಬಿಟ್ಟದು. ನಾವು ಯಾಕೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು, ನೀವು ಅದನ್ನು ತೆಗೊಳ್ಳಿ ಬಿಡಿ, ಅದು ನಿಮಗೆ ಬಿಟ್ಟದ್ದು. ಅವರು ಒಬ್ಬ ಮಗು, ಆ ಮಗುವಿನ ಮನಸ್ಸು ಹೇಗೆ ಇರ್ತದೆ ಅಂದರೆ, ಒಂದು ಹಸಿಯಾದ ಮಣ್ಣಿನ ಮುದ್ದೆ, ಆ ಮಣ್ಣಿನ ಮುದ್ದೆಯನ್ನು ಯಾವ ಆಕಾರದ ಮೇಲೆ ನೀವು ಹಾಕ್ತೀರಾ ಆ ಆಕಾರವನ್ನು ಅದು ತಗೊಳ್ತದೆ. ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ಆ ಮನೆಯಲ್ಲಿ ಹೇಗೆ ವರ್ತಿಸ್ತಾರ ಆ ಮಕ್ಕಳ ಬನದಲ್ಲಿ ಅದು ಗಟ್ಟಿಯಾಗಿ ನಿಲ್ತದೆ. ಇದನ್ನು ನಾವು ತಂದೆ ತಾಯಿಗಳು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ತಾಯಿ ತಂದೆಗೆ ಬೈಲಿ, ತಂದೆ ತಾಯಿಗೂ ಬೈಲಿ, ಆ ಮಗು ಅರ್ಥ ಮಾಡಿಕೊಳ್ತದೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ, ಅದು ಕೂಡ ಅದನ್ನೇ ಅಭ್ಯಾಸ ಮಾಡ್ತದೆ
ಶಾಲೆಯಲ್ಲಿ ಬಂದು ತನ್ನ ಸಹಪಾಠಿಯೊಟ್ಟಿಗೆ ಅದನ್ನೇ ರಿಪೀಟ್ ಮಾಡ್ತದೆ. ಇದು ಮಕ್ಕಳನ್ನು ತಿದ್ದುವಂತಹ ಸಭೆ ಅಲ್ಲ, ಇದು ಮಕ್ಕಳ ಹೆತ್ತವರನ್ನು ತಿದ್ದುವಂತಹ ಸಭೆ. ಒಂದು ಶಾಲೆ ಅಂದರೆ ನಮ್ಮ ನೆಲ್ಸನ್ ಅವರು ಹೇಳಿದರು, ಇದೊಂದು ಜ್ಞಾನ ದೇಗುಲ ಅಂದರೆ ಖಾಲಿ ಜ್ಞಾನವನ್ನು ಮಾತ್ರ ಹೇಳಿಕೊಡೋದು ಜ್ಞಾನ ದೇಗುಲ ಅಲ್ಲ. ಒಬ್ಬ ಮಗು ನಮ್ಮ KG ಕ್ಲಾಸ್ ಬರುವಾಗ ಅದು ಬರೀ ಒಂದು ಮಾಂಸದ ಒಂದು ಆಕಾರ, ಅದನ್ನು ವಿದ್ಯೆ ಕೊಟ್ಟು ದೇಶದ ಪ್ರಜೆಯನ್ನು ಮಾಡುವುದು ಯಾರಂತ ಹೇಳಿದ್ರೆ ಇಂತಹ ಶಿಕ್ಷಕಿಯರು. ನಾವು ಅವರನ್ನು ಮೊದಲು ದೇವರಂತ ತಿಳ್ಕೊಳ್ಬೇಕು. ಆಚಾರ್ಯ ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ. ತಂದೆ 100ಕ್ಕೆ 100 ದೇವರು, ತಾಯಿ 100ಕ್ಕೆ 100 ದೇವರು. ನಮಗೆ ಶಿಕ್ಷಕನ್ನು ಹೇಳಿಕೊಟ್ಟಂತಹ, ಶಿಕ್ಷಣವನ್ನು ಹೇಳಿಕೊಟ್ಟಂತಹ ಯಾವುದೇ ಶಿಕ್ಷಣದ ಗುರುಗಳಾದ್ರಿ ಅವರು ದೇವರಿಗೆ ಸಮಾನ. ಮೊದಲು ನಾವು ನಮ್ಮ ಗುರುಗಳಿಗೆ ಮರ್ಯಾದೆಯನ್ನು ಕೊಡಲಿಕ್ಕೆ ಕಲಿತಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ 100ಕ್ಕೆ 100 ಸಾಧ್ಯ. ನಮ್ಮ ಗುರಿ ಮುಂದೆ ಇರುವಾಗ ನಮ್ಮ ಗುರುಗಳು ಹಿಂದೆ ಇರ್ತಾರೆ. ನಮಗೆ ಒಂದು ಧೈರ್ಯ, ನನ್ನ ಗುರುಗಳು ನನ್ನನ್ನು 100ಕ್ಕೆ 100 ಗುರಿಗಳು ಮುಟ್ಟಿಸ್ತಾರೆ ಅಂತ, ನಮ್ಮ ಗುರಿಯನ್ನು ಮುಟ್ಟಿಸ್ತಾರೆ ಅಂತ. ಆದರೆ ನಾವು ಗುರಿಯನ್ನು ಮುಟ್ಟಬೇಕಾದ್ರೆ ಮಕ್ಕಳ ಹೆತ್ತವರು ಪ್ರಯತ್ನ ಮಾಡಬೇಕು. ಯಾವುದೇ ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ಇರುವುದು ಕೇವಲ ಕೆಲವು ಗಂಟೆಗಳು, ಬಾಕಿ ಎಲ್ಲ ಹೊತ್ತು ನಿಮ್ಮ ಹತ್ರನೇ ಆ ಮಗು ಇರ್ತದೆ. 25% ಶಾಲೆಯಲ್ಲಿದ್ದರೆ 75% ಆ ಮಗು ನಿಮ್ಮೊಟ್ಟಿಗೆ ಇರ್ತದೆ. ನೀವು ಆ ಮಗುವನ್ನು ಯಾವ ರೀತಿ ಬೆಳೆಸ್ತೀರಾ ಆ ರೀತಿ ಮಗು ಬೆಳೆಯುತ್ತದೆ. ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಈಗೆಲ್ಲ ಒಂದು ಅಭ್ಯಾಸ ಅಂದರೆ ಇಷ್ಟ, ಚಿಕ್ಕ ಮಕ್ಕಳಿಗೆ ಊಟ ಮಾಡುವಾಗ ಮೊಬೈಲನ್ನು ಕೊಡುವುದು. ಮೊಬೈಲ್ ನೋಡದೆ ಮಗು ಊಟ ಮಾಡುವುದಿಲ್ಲ, ಊಟ ಮಾಡದೆ ಮೊಬೈಲನ್ನು ಬಿಡುವುದಿಲ್ಲ. ಈ ವ್ಯವಸ್ಥೆ ಆಗಿದೆ. ನಾನು ಯಾಕೆ ಅಂದರೆ ಅದು ನಿಮ್ಮ ಮನೆಯಲ್ಲಿ ಅಲ್ಲ, ನನ್ನ ಮನೆಯಲ್ಲಿ ಕೂಡ ಹಾಗೆ. ನನ್ನ ಮನೆಯಲ್ಲಿ ಕೂಡ 2-3 ವರ್ಷದ ಮಕ್ಕಳಿಗೆ ಮೊಬೈಲ್ ಇಲ್ಲದಿದ್ರೆ ಊಟ ಮಾಡಲ್ಲ. ಇದು ಈಗಿನ ಪರಿಸ್ಥಿತಿ. ಅದನ್ನು ಹೇಗೆ ನಿಭಾಯಿಸಬೇಕಂದ್ರೆ ನಾವು ಮೊದಲಿನಿಂದಲೇ ಆ ಮಗುವನ್ನು ಹೇಗೆ ಬೆಳೆಸಬೇಕು ಅದನ್ನು ಆಲೋಚನೆ ಮಾಡಬೇಕು. ಶಾಲೆಗೆ ಕಳಿಸಿದ ನಂತರ ಒಂದಿಷ್ಟು ಜವಾಬ್ದಾರಿ ನಮ್ಮ ಅಧ್ಯಾಪಕರು ವಹಿಸ್ತಾರೆ. ಆದರೆ ಕೆಲವರು ಶಾಲೆಗೆ ಹೇಗೆ ಕಳಿಸ್ತಾರೆ ಅಂತ ಮನೆಯಲ್ಲಿ ತೊಂದರೆ ಆಗ್ತದೆ, ಅದಕ್ಕೆ ಶಾಲೆ ಕಳಿಸೋದು. ಒಂದು 10 ದಿವಸ ರಜಾ ಸಿಕ್ಕಿದ್ರೆ ಅಪಮಾನಯ ಶಾಲೆ ಸ್ಟಾರ್ಟ್ ಆಗ್ಬರಿ, ಅಪಮಾನಯ ಶಾಲೆ ಶುರು ಅಂತ ಮಕ್ಕಳಲ್ಲಿ ಗೋಳು ಹೊಡಿತಾರೆ. ಅಂದರೆ ಅವರ ಮಕ್ಕಳನ್ನು ಅವರಿಗೆ ನೋಡ್ಕೊಳ್ಳಿಕ್ಕೆ ಕಷ್ಟ ಆಗುವಾಗ 50-60 ಮಕ್ಕಳನ್ನು ಈ ಟೀಚರ್ಸ್ನವರು ಹೇಗೆ ನೋಡ್ಕೊಳ್ಬೇಕು ನೀವೇ ಹೇಳಿ. ಆ ಮಗು ಕ್ಲಾಪ್ ಕೊಟ್ಟುದ. ಹಾಗೆ ನಾವೆಲ್ಲ ಶಾಲೆಯನ್ನು ಮಾತ್ರ ಅವಲಂಬಿಸಬಾರದು. ಒಂದು ಮಕ್ಕಳು ಬೆಳೆಯಬೇಕಾದ್ರೆ ತಾಯಂದಿರ ತಂದೆಯಂದಿರ ಕರ್ತವ್ಯ ಬಹಳಷ್ಟು ಇದೆ. ಅದನ್ನು ತಿಳ್ಕೊಂಡಾಗ ಮಾತ್ರ ಮಕ್ಕಳ ಭವಿಷ್ಯ ಉತ್ತಮವಾಗ್ತದೆ. ನೆಲ್ಸನ್ ಅವರು ಹೇಳಿದರು, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ದೇಶ 100ಕ್ಕೆ 100 ಸತ್ಯ. ಆ ದೇಶದ ಹಾಗೆ ಒಂದು ಶಾಲೆ ವಿಲ್ಸನ್ ರವರೇ. ಆ ಶಾಲೆಯಲ್ಲಿ ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಮಕ್ಕಳು ಇರ್ತಾರೆ. ಅವರು ಒಂದು ಕ್ಲಾಸ್ನಲ್ಲಿ ಇರುವಾಗ ಅವರ ಭಾವನೆ ಹೇಗಿರ್ಬೇಕಂದ್ರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಎನ್ನುವಂಥ ಭಾವನೆ ಬಂದಾಗ ಅದೇ ದೇಶದಲ್ಲಿ ವಿವಿಧತೆ ಇದ್ರೂ ಏಕತೆಯನ್ನು ಕಾಣಬಹುದು. ಇವತ್ತೆಲ್ಲ ಮುಂದಿನ
ದಿವಸಗಳಲ್ಲಿ ನಿಮ್ಮ ಹೊಸ ಕ್ಲಾಸಿಗೆ ತೇರ್ಗಡೆಯನ್ನು ಆಗಿದ್ದೀರಾ. ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿಕೊಂಡು ಇನ್ನೊಂದು 2 ಕಾರ್ಯಕ್ರಮ ಇರುವ ಕಾರಣ ನನಗೆ ಬೇಗ ಹೋಗ್ಲಿಕ್ಕಿದ್ದ ಕಾರಣ ಆದಷ್ಟು ಬೇಗ ಈ ಸಭೆಯನ್ನು ಮುಗಿಸಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಮಕ್ಕಳ ಮನಸ್ಸು ಹಸಿಯಾದ ಮಣ್ಣಿನ ಮುದ್ದೆಯಂತೆ. ಅವರ ಸಂಪೂರ್ಣ ಜವಾಬ್ದಾರಿ ಪೋಷಕರದ್ದು ಮತ್ತು ಶಿಕ್ಷಕರದ್ದು ಎಂದು ಹೇಳಿದಂಥ ಶ್ರೀಯುತರಿಗೆ ವಂದನೆಗಳು. ಕಲಿಕೆಯು ನಿರಂತರ ಪ್ರಕ್ರಿಯೆ. ಅದು ಗರ್ಭದಿಂದ ಪ್ರಾರಂಭವಾಗುತ್ತದೆ. ಈ ನಿಟ್ಟಿನಲ್ಲಿ ಮಕ್ಕಳ ಕಲಿಕೆಯು ಯಾವ ರೀತಿ ಇರಬೇಕು, ಮಕ್ಕಳ ಭವಿಷ್ಯದಲ್ಲಿ ಪೋಷಕರ ಪಾತ್ರವೇನು ಎಂಬುದನ್ನು ಚುಟುಕಾಗಿ ತಿಳಿಸಿಕೊಡಲಿದ್ದಾರೆ ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ದಿನಕಲ್ ಉಲ್ಲಾಲ್ರವರು. ನಮ್ಮನ್ನು ಉದ್ದೇಶಿಸಿ ಮಾತಾಡಿದ ಇಲ್ಲಿಯ ಸೋಮೇಶ್ವರದವರಾದ ಒಳ್ಳೆ ರೀತಿಯಲ್ಲಿ 2 ಮಾತನ್ನು ನಿಮಗೆ ಹೇಳಿದವರ ವಿಲ್ಸನ್ ರವರೇ, ನಮ್ಮ ಕಾರ್ಯಾಧ್ಯಕ್ಷರಾದ ಚಂದ್ರಾಸ್ ಉಳ್ಳಾಲ್ರವರೇ, ಉಪಾಧ್ಯಕ್ಷರಾದ ರಾಘವಶಿರವರೇ, ಮಾಧವ ತಲಪಾಡಿಯವರೇ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರೇ, ಈಗಾಗಲೇ ನೂತನವಾಗಿ ಆಯ್ಕೆಯಾದ ಲಕ್ಷ್ಮಿಯವರೇ ಹಾಗೂ ಉಪಾಧ್ಯಕ್ಷರೇ, ಅದೇ ರೀತಿಯಲ್ಲಿ ಉಪಾಧ್ಯಕ್ಷ ಕಳೆದ ವರ್ಷದ ಅಧ್ಯಕ್ಷೆಯಾದ PTA ಅಧ್ಯಕ್ಷೆಯಾದ ಕವಿತಾರವರೇ, ಎಲ್ಲ ಬಂದಿರುವ ಪೋಷಕರೇ, ಮಕ್ಕಳೇ ಮತ್ತು ಅಧ್ಯಾಪಕರೇ. ನಾನು ಒಂದು ಅರ್ಧ ಗಂಟೆ ಮೊದಲು ಬಂದಿದ್ದೆ. ವಿಲ್ಸನ್ ರವರು ಬಂದು ಕೂತ್ಕೊಂಡ್ರು, ನಾನು ಮಾತಾಡಲಿಕ್ಕೆ ಶುರು ಮಾಡಿದೆ. ಅವರು ನಾನು ಹೇಳಿದೆ, ನಾನು LSSL ಕಲಿತೆ ಅಂತೇಳಿ, ನಾನು PUCಯಲ್ಲಿ ಕಲಿತೆ ಅಂತೇಳಿ. 71ನೇ ಇಸವಿಯಲ್ಲಿ ನಾನು ಕಲ್ತಿದ್ದೇನೆ ಅಂತ ಹೇಳಿದ್ದೇನೆ. ಆಗ ಅವ್ರು ಹೇಳಿದರೆ ನಾನು ಹುಟ್ಟಲಿಲ್ಲ ಅಂತೇಳಿ. ನೋಡಿ ಎಷ್ಟು ಅವರ ಜ್ಞಾನ ಬೆಳೆದಿದೆ ಅಂತ ಹೇಳಿದರೆ, ನಾವು 71ನೇ ಇಸವಿಯಲ್ಲಿ PUC ಆಗಿದೆ, ಅವರು 74ರಲ್ಲಿ ಹುಟ್ಟಿದೆ ಅಂತೇಳಿ. ನಾನು ಕೆಲವು ಅಬ್ಸರ್ವೇಷನ್ ಇಲ್ಲಿ ಮಾಡಿದೆ, ಅವ್ರು ನೋಡ್ತಾ ಇದ್ರು ನನ್ನನ್ನು. ನಾವು ನಮ್ಮ ಬಾಲ್ಯದಲ್ಲಿ ಯಾವ ರೀತಿಯಲ್ಲಿ ನಾವು ಇದ್ದೇವೆ ಅಂತ ಹೇಳುವಾಗ ಅದನ್ನು ತುಲನೆ ಮಾಡುವಂಥ ವಿಷಯ ನಮಗೆ ಬಂದಿದೆ ಇವತ್ತು. ನಾನು ಎಲ್ಲೂ ಯಾವುದೇ ಶಾಲೆಯಲ್ಲಿ ಆಗಲಿ ಯಾವುದೇ ಇದರಲ್ಲಿ ಆಗಲಿ ನನ್ನ ಕ್ಲಾಸಲ್ಲಿ PTA ಅವರನ್ನು ಕರೆದದ್ದು ನಾನು ನೋಡಲಿಲ್ಲ. ನಾನೊಬ್ಬ ಇಂಜಿನಿಯರಿಂಗ್ ಆಗಿದ್ದೇನೆ, ಅವ್ರಿಗೆ ಗೊತ್ತಿರಲಿಲ್ಲ ಕೆಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ. ನಾನು ಅದು ಕೂಡ NIT ಸುರತ್ಕಲ್, ನೀವು ಕೇಳಿದರೆ ಗೊತ್ತಿಲ್ಲ. ನಮ್ಮ ಸುರತ್ಕಲ್ ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ನಾನು ವಿದೇಶದಲ್ಲಿ ಎಲ್ಲ ಹೋಗಿದ್ದೇನೆ. ಈ ರೀತಿಯಲ್ಲಿ ಒಂದು ನಮಗೆ ಹೇಳಿಕೊಡುವಂಥ ಒಂದು ತರಬೇತಿ ಅಂತ ಒಂದು ಇದು ಹೇಳುವಂಥ ಯಾವುದೇ ನುರಿತ ಅಧ್ಯಾಪಕರಾಗಲಿ ನಮಗೆ ಹೇಳಲಿಲ್ಲ ಯಾರು ಸಹ. ನೀವು ಈ ರೀತಿಯಲ್ಲಿ ಮಾಡಬೇಕು ಅಥವಾ ಈ ರೀತಿಯಲ್ಲಿ ಓದಬೇಕು, ಈ ರೀತಿಯಲ್ಲಿ ರ್ಯಾಂಕ್ ಮಾಡಬೇಕು ಅಥವಾ ಈ ರೀತಿಯಲ್ಲಿ ಅಂತೇಳಿ. ನಾನು ಪ್ರತಿ ವರ್ಷ ಇಲ್ಲಿ PTA ಮೀಟಿಂಗನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಪ್ರತಿ ವರ್ಷ ನಾವು ನಿಮ್ಮನ್ನು ನೋಡ್ತಾ ಇದ್ದೇವೆ. ನಿಮ್ಮ ಈಗ 1ನೇ ಕ್ಲಾಸ್ನವ್ರು 2ನೇ ಕ್ಲಾಸಿಗೆ ಬರ್ತೀರಿ, 3ನೇ ಕ್ಲಾಸ್ನವ್ರು 4ನೇ 7ನೇ ಕ್ಲಾಸ್ ಬರ್ತೀರಿ, 7ನೇ ಕ್ಲಾಸ್ವರೆಗೆ ಪ್ರಾಥಮಿಕ ಹಂತ ಆಗ್ತದೆ. ನಿಮಗೆಲ್ಲ ಹೇಳಿಕೊಡೋರು ನುರಿತ ಎಲ್ಲ ಬರ್ತಾ ಇರ್ತವೆ. ನೀವು ಎಷ್ಟು ಮಂದಿ ಪಾಲನೆ ಮಾಡ್ತಾರೆ? ಈಗ ಚಂದ್ರಾಸ್ ಉಳ್ಳಾಲ್ ಹೇಳಿದರು, ವಿಲ್ಸನ್ ಅವ್ರು ಹೇಳಿದರು. ನಮ್ಮಲ್ಲಿ ಒಂದು ವಿಚಾರವನ್ನು ಹೇಳಿಕೊಡ್ಬೇಕು. ಇವತ್ತು ನಾವು ನಮ್ಮ ಶಾಲೆ ಭಗವತಿ ಶಾಲೆ ಇಷ್ಟು ದೊಡ್ಡ ಆಗಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಏನಲ್ಲ, ನಮ್ಮ ಏನು ಸಾಧನೆ ಇಲ್ಲ. ನಾವು ಬರೀ ಏನಾದರೂ ಖರ್ಚಿಗೆ ನಿಮಗೆ ಹಣ ಕೊಡಲಿಕ್ಕೆ ಅಥವಾ ಏನಾದರೂ ದುಡ್ಡು ಕೊಡುವ ಸೌಲಭ್ಯ ಇದ್ದರೆ ಅಥವಾ ಏನಾದರೂ ಇದ್ದರೆ ಇಲ್ಲಿ ಪ್ರಾಮುಖ್ಯತೆ ಪಡೆಯೋದು. ಇವತ್ತು PTAದ ಮೀಟಿಂಗ್ ಕರೆದ ಉದ್ದೇಶ ಏನಂತ ಹೇಳಿದರೆ, ಇಲ್ಲಿ ಪೋಷಕರು ಮತ್ತು ಶಿಕ್ಷಕರು, ಪೋಷಕರ ಅಂತ ಪಾತ್ರ ತುಂಬ ಇದೆ, ಅದೇ ರೀತಿ ಶಿಕ್ಷಕರ ಪಾತ್ರ. ಇದು PTA ಅಂತ ಹೇಳಿದರೆ ಪೋಷಕರು ಮತ್ತು ಶಿಕ್ಷಕರು, ಇವರ ಮಕ್ಕಳ ಬಗ್ಗೆ ಇವತ್ತು ಏನೆಲ್ಲ ಹೇಳಿದ್ರು ಅವರು, ಅಥವಾ ಇವತ್ತು ಪೋಷಕರು ಏನೆಲ್ಲ ಮಾಡಬೇಕು ಮನೆಯಲ್ಲಿ, ಅಥವಾ ಪೋಷಕರು ಯಾವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಮೇಲೆ ತರಬೇಕು, ಈ ಇಬ್ಬರದ್ದು ಪಾತ್ರ ದೊಡ್ಡದು. ನಾವು ಬರೀ ಶಾಲೆಯನ್ನು ಕಟ್ಟಿಸಿದ ಮಾತ್ರ, ಏನೋ ಬಿಲ್ಡಿಂಗ್ ಮಾಡಿದ್ದೇವೆ ಅದು ಮಾಡಿದ್ದೇವೆ, ಆ ಮನಸ್ಸಿನಲ್ಲಿದ್ದ ಮಕ್ಕಳ ಮನಸ್ಸಿನಲ್ಲಿದ್ದನ್ನು ಏನು ನೋಡಿಕೊಳ್ಳೋದು. ಒಂದು 40 ಮಂದಿ ಮಕ್ಕಳಿದ್ದಾರೆ ಒಂದು ಕ್ಲಾಸಲ್ಲಿ, ಒಬ್ಬ ಟೀಚರ್ ಈ 40 ಮಂದಿಯನ್ನು ಒಬ್ಸರ್ವ್ ಮಾಡ್ತಾ ಇರುವಾಗ ಹೇಗೆ ಒಬ್ಸರ್ವ್ ಮಾಡ್ತಾರೆ? ನೀವೊಂದು ಅರ್ಥ ಮಾಡಿಕೊಳ್ಳಿ. ನಿಮ್ಗೆ 2 ಮಕ್ಕಳಿದ್ರೆ 9 ಮಕ್ಕಳಿದ್ರೆ ನಿಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ 40 ಮಂದಿ ಮಕ್ಕಳನ್ನು ನೀವು ನೋಡ್ಕೊಳ್ತಾ ಇರ್ತೀರಿ. ಅವ ಏನು ಹಾವ ಮಾಡ್ತಾನೆ, ಯಾವ ರೀತಿಯಲ್ಲಿ ಊಟ ಮಾಡಿದಾನ ಅಥವಾ ನಿದ್ರೆ ಮಾಡಿದಾನ ಅಥವಾ ಬರ್ತಿದ್ದಾನ ಅಥವಾ ಹೋಮ್ವರ್ಕ್ ಮಾಡಿದಾನ, ಈ 7 ಗಂಟೆ ಅವಧಿಯಲ್ಲಿ ನಿಮ್ಮ ಟೀಚರ್ನವರು ನಿಮ್ಮ ಮಕ್ಕಳನ್ನು ಅವರ ಮಕ್ಕಳಾಗಿ ನೋಡ್ಕೊಳ್ತಾರೆ. ಆದರೆ ಅಷ್ಟು ಸಾಧ್ಯ ಉಂಟು ಅವರಿಗೆ ನೋಡಿಕೊಳ್ಳಿಕ್ಕೆ?
ನೀವೆಲ್ಲ ಸಂದರ್ಭದಲ್ಲಿ ಹೇಳ್ತೀರಿ ನಮ್ಮ ಟೀಚರ್ನವರನ್ನು ಬಿಟ್ಬಿಡ್ತೀರಿ, ಟೀಚರ್ನವರು ಸ್ವಲ್ಪ ಈ ರೀತಿಯಲ್ಲಿ ಇದಾಗ್ತಾರೆ ಅಂತೇಳಿ. ಅಥವಾ ನೀವು ಹೇಳ್ಬೋದು ನಾವು ಫೀಸ್ ಕೊಡ್ತಾ ಇದ್ದೇವೆ, ನಮ್ಮ ಶಾಲೆಯಲ್ಲಿ ಇದು ಮಾಡ್ತೇವೆ ಅಂತೇಳಿ, ಇದು ನಿಮ್ಮ ಕರ್ತವ್ಯ ಅಂತೇಳಿ. ಇಲ್ಲ, ಬರೀ ಟೀಚರ್ನವರ ಮತ್ತು ಮ್ಯಾನೇಜ್ಮೆಂಟ್ನವರಲ್ಲ, ನಿಮ್ಮ ಮಕ್ಕಳು. ಈಗ ಇವತ್ತು ನಿಮ್ಮ ಮನೆಯಲ್ಲಿ ಹೋಗುವಾಗ ಇವರೆಲ್ಲ ಹೇಳಿದ್ರು ಯಾವ ರೀತಿಯಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕಂತಾರೆ ಮಕ್ಕಳ ಬಗ್ಗೆ. ಅದನ್ನು ಹೇಳಿಕೊಳ್ಳಿಕ್ಕೆ ನಾವು ಆಗ್ಲಿಕ್ಕಿಲ್ಲ, ಯಾಕಂದ್ರೆ ನಾವೆಲ್ಲ ದೊಡ್ಡವರಾಗಿ ಈಗ ಮುದುಕರಾಗಿದ್ದೇವೆ. ಅವ್ರು ಏನು ಹೇಳ್ತಾರೆ ಅದನ್ನು ಪಾಲಿಸೋದು ನಿಮ್ಮ ಕೆಲಸ. ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮನೇಲಿ, ಯಾವ ರೀತಿಯಲ್ಲಿ ಬೆಳೀತಾರೆ, ಯಾವ ರೀತಿಯಲ್ಲಿ ಅವರಿಗೆ ಆರೋಗ್ಯದ ಬಗ್ಗೆ ಚಿಂತನೆ ಇರಬೇಕು, ಯಾವ ರೀತಿಯಲ್ಲಿ ಅವರಿಗೆ ವಿದ್ಯೆ ಬಗ್ಗೆ ಚಿಂತನೆ ಇರಬೇಕು. ಇವತ್ತು ಇಲ್ಲಿ ಎಲ್ಲ ನೋಡುವಾಗ ನಾವು ಶಾಂತಿಯ ಹೂದೋಟ ಅಂತ ಹೇಳುವ ವಿಚಾರ ನಾವು ಹೇಳ್ತಾ ಇದ್ವಿ. ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಧರ್ಮದವರು ಇಲ್ಲೆಲ್ಲ ನಮ್ಮ ಶಾಲೆ ಇದ್ದಾರೆ. ಇಷ್ಟು ದೊಡ್ಡ ಶಾಲೆ ಆಗಲಿಕ್ಕೆ ಯಾರು ಕಾರಣ? ನಾವಲ್ಲ ಅಲ್ಲ. ಇವತ್ತು ನೀವು ಇಲ್ಲಿ ಎಲ್ಲ ಓದಿದಿರಿ ಇವತ್ತು ಅವರ ರಿಪೋರ್ಟನ್ನು. ನಮ್ಮ ಶಾಲೆ, ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಕ್ರೀಡೆಯಲ್ಲಿ ಆಗಲಿ, ವಿದ್ಯೆಯಲ್ಲಿ ಆಗಲಿ, ಅಥವಾ ಬೇರೆ ಯಾವುದೇ ಪ್ರತಿಭಾ ಕಾರಂಜಿಯಲ್ಲಿ ಆಗಲಿ ನಮ್ಮ ಒಳ್ಳೆಯ ಶಾಲೆ, ಭಗವತಿ ಶಾಲೆ ಅಂತೇಳಿ ಒಳ್ಳೆಯ ಹೆಸರು ಬಂದಿದೆ. ಇನ್ನೂ ಮೇಲೆ ಹಂತಕ್ಕೆ ಹೋಗಬೇಕು, ಇನ್ನೂ ಮೇಲೆ ಹಂತಕ್ಕೆ ಹೋಗಬೇಕು. ಅದು ಯಾರು ಮಾಡಬೇಕು? ನೀವು ಮಾಡಬೇಕು. ಇವತ್ತು SLCಯಲ್ಲಿ ನಮ್ಮ ಇದು 99.3% ನಾವು ಇವತ್ತು ಒಬ್ಬ ಫೇಲ್ ಆಗಿದ್ದಾನೆ. ಬೇಸರ ಸಂಗತಿ. ನಾವು ಕಳೆದ 10 ವರ್ಷದಿಂದ SLCಯಲ್ಲಿ ಮಾಡ್ತಾ ಇದ್ದೇವೆ, ಒಳ್ಳೆ ಫಲಿತಾಂಶ ನಮ್ಗೆ ಬಂದಿದೆ. ನಿಮ್ಮ ಶ್ರಮ, ಶಾಲೆ ಹೆಸರಿನಲ್ಲಿ ನ್ಯಾಷನಲ್ ಲೆವೆಲ್ಗೆ ನಮ್ಮಲ್ಲಿ ಕಬಡ್ಡಿ ಪಟ ಹೋಗಿದ್ದಾರೆ ಸುಮಿತ್ ಅಂತ ಹೇಳಿ. ಒಳ್ಳೊಳ್ಳೆ ಇಲ್ಲಿಯ ಮಕ್ಕಳು ಪಾಸಾದವರು ಒಳ್ಳೊಳ್ಳೆ ಆಳ್ವಾಸ್ ಕಾಲೇಜಿಗೆ ಅಥವಾ ಬೇರೆ ಬೇರೆ ಕಾಲೇಜಿಗೆ ಹೋಗಿ ನಮ್ಮ ಅಡ್ಮಿಷನ್ ಆಗ್ತಾ ಇದೆ. ಈಗ ನಿಮಗೆ SLCಯಲ್ಲಿ ಏನಾದರೂ ಇದಾದರೆ ಇವರು ವಿಲ್ಸನ್ ಅವರು ಕೂಡ ತರಬೇತಿಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ತರಬೇತಿಯನ್ನು ಕೊಡುವಂಥ ಅವರ ಇದಿದೆ, ITI ಇದೆ, LOCS ಅಂತೇಳಿ. ಇದು ಮಕ್ಕಳನ್ನು ಸ್ಕಿಲ್ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಆದರೆ ಆ ಲೆವೆಲ್ಗೆ ಬರಬೇಕಾದ್ರೆ ನಿಮ್ಮ ಮಕ್ಕಳು, ನೀವು ತಾಯಂದಿರು ಮಾಡಬೇಕಂತ ಕೆಲಸ ತುಂಬ ಇದೆ ಅಂತ ತುಂಬ ಇದೆ. ನೀವು ಕೆಲಸಕ್ಕೆ ಹೋಗಿರ್ಬೋದು ಅಥವಾ ಮನೇಲಿದ್ದಿರ್ಬೋದು, ನಿಮ್ಮ ಗಂಡಂದಿರು ಇರ್ಬೋದು. ಇವತ್ತು ನೋಡಿ, ಇಲ್ಲಿ ಎಲ್ಲ ಕಡೆಯಲ್ಲಿ ನೋಡಿ ನಾವು ನೋಡ್ತಾ ಇದ್ದೆ, ಹೆಚ್ಚಿನವರು ಮಹಿಳೆಯರು ಇದ್ದೀರಿ. ಇವತ್ತು ಈ ಮಹಿಳೆಯರ ಪಾತ್ರ, ಈ ಶಾಲೆಯ ಮಕ್ಕಳ ನೋಡುವಂಥದ್ದು ಅಥವಾ ಮಕ್ಕಳನ್ನು ಶಾಲೆಗೆ ಕಳಿಸುವಂಥದ್ದು. ನಮ್ಮಲ್ಲಿ ಏನು ಇಲ್ಲಿ ವಾಹನಗಳಿಲ್ಲ, ನೀವೇ ನಿಮ್ಮ ಬಸ್ಸಲ್ಲಿ ಕಳಿಸ್ಕೊಡ್ತಾ ಇದ್ದೀರಿ. ನಿಮ್ಮ ಮಕ್ಕಳನ್ನು ನೀವೇ ಬೆಳಿಗ್ಗೆಯಿಂದ ಕಳಿಸ್ಕೊಡ್ತೀರಿ, ಊಟದ ವ್ಯವಸ್ಥೆ ಕೂಡ ನೀವೇ ಕಳಿಸ್ಕೊಡ್ತೀರಿ. ನಿಮ್ಮ ಇಲ್ಲಿ ಪಾತ್ರ ಸರ್ಕಾರಿ ಶಾಲೆಗಿಂತ ಸಹ ಅಥವಾ ಬೇರೆ ಶಾಲೆಗಿಂತ ಸಹ ತುಂಬ ಮಹತ್ತರಾಗಿದೆ. ಮಕ್ಕಳು ಮಳೆಗಾಲದಲ್ಲಿ ಹೇಗೆ ಹೋಗ್ತಾರೆ, ಯಾವ ರೀತಿಯಲ್ಲಿ ಇದು ಮಾಡ್ತಾರೆ, ಕೊಡೆ ಇದು ಮಾಡ್ತಾರೆ, ಪುಸ್ತಕವನ್ನು ಇದು ಮಾಡ್ತಾರೆ. ನಿಮ್ಮ ಸಂಪರ್ಕ, ಇವತ್ತು ಎಷ್ಟು ಮಂದಿ, ಸಾಧಾರಣ 600-700 ಮಂದಿ ಬಂದಿದ್ದೀರಿ. ನಿಮ್ಮ ಮಕ್ಕಳು ಯಾವ ಕ್ಲಾಸಲ್ಲಿ ಓದ್ತಾರ, ಆ ಮಕ್ಕಳ ತಾಯಂದಿರು ಯಾರು ಅಂತೇಳಿ ಗುರುತು ಮಾಡುವಂಥ ಕೆಲಸವನ್ನು ಕೂಡ ನೀವು ಮಾಡಬೇಕು. ಪ್ರತಿ ಸಲ ಶಾಲೆಗೆ ಬಂದು ಇವನ ನನ್ನ ಮಗನೊಟ್ಟಿಗೆ ಇವನ ಮಗ ಇದ್ದಾರೆ, ಇವನ ಮಗನೊಟ್ಟಿಗೆ ನನ್ನ ಮಗ ಇದ್ದಾರೆ ಅಂತ ಒಂದು ಸಾಂಪತ್ಯ ನಿಮ್ಮೊಟ್ಟಿಗೆ ಇರಬೇಕು. ನಮ್ಮ ಭಗವತ್ ಶಾಲೆ ಅಂತ ಹೇಳಿದ್ರೆ ದಾರಿಯಲ್ಲಿ ಹೋಗುವಾಗ ಯೂನಿಫಾರ್ಮ್ ಆಗುವಾಗ ಇದು ನಮ್ಮ ಶಾಲೆ ಮಕ್ಕಳು ಅಥವಾ ಇದು ನಮ್ಮ ಶಾಲೆ ಮಕ್ಕಳು, ಎಲ್ಲ ಕಡೆಯಲ್ಲಿ ನೋಡಿ ನಮ್ಮ ಶಾಲೆ ಮಕ್ಕಳು ಭಗವತ್ ಶಾಲೆ ಅಂತ ಹೇಳಿದ್ರೆ ಆ ಡ್ರೆಸ್ನ ಮುಖಾಂತರ ಗೊತ್ತಾಗ್ತದೆ. ತೊಕ್ಕೋಟಲ್ಲಿ ಕೆಲವು ಸಲ ಬಸ್ಸಲ್ಲಿ ಇಳಿಯುವಾಗ ಗೊತ್ತಾಗ್ತದೆ ನಮ್ಗೆ, ನಮ್ಮ ಶಾಲೆ ಮಕ್ಕಳು ಅಂತ ಹೇಳುವಾಗ ನನಗೆ ತುಂಬ ಅರ್ಥ ಇದಾಗ್ತದೆ, ಈ ಡ್ರೆಸ್ ಹಾಕಿದ್ದು ಭಗವತ್ ಶಾಲೆ ಮಕ್ಕಳು ಅಂತೇಳಿ. ಕ್ರೀಡೆಯಲ್ಲಿ ನಮ್ಮ ಕಬಡ್ಡಿಯಲ್ಲಿ ನಾವು ನೋಡ್ತೇವೆ, ಕೆಲವು ಸಲ ಎಲ್ಲ ಟಿವಿಯೆಲ್ಲ ಬರ್ತದೆ ಆಡುವುದನ್ನೆಲ್ಲ. ಆ ಡ್ರೆಸ್ಸಿಗೆ ಒಂದು ಬೆಲೆ ಉಂಟು ಭಗವತಿ ಅಂತ ಹೇಳುವ ವಿಚಾರದಲ್ಲಿ. ಈ ರೀತಿಯ ಒಂದು ಬೆಳವಣಿಗೆಯನ್ನು ನಾವು ಮಾಡಬೇಕು. ದೇಶವನ್ನು ದೊಡ್ಡದು ಮಾಡಬೇಕಂತ ವಿಚಾರದಲ್ಲಿ ಅಂತ ಹೇಳಿದ್ರೆ ನಮ್ಮ ಬುದ್ಧಿಯಲ್ಲಿ, ನಮ್ಮ ಈ ಶಿಸ್ತಿನಲ್ಲಿ, ನಮ್ಮ ಒಳ್ಳೆಯ ವಿಚಾರದಿಂದ, ಒಳ್ಳೆಯ ನಮ್ಮ ಸಭ್ಯತೆಯಿಂದ ನಾವು ಮಾಡಬೇಕು. ಇವತ್ತು ಭಗವತಿ ಶಾಲೆ ಅಂತ ಹೇಳುವ ವಿಚಾರದಲ್ಲಿ ನಾವು ಪ್ರಾರಂಭ ಮಾಡುವಾಗ ತುಂಬ ಕಷ್ಟದಲ್ಲಿದ್ದೆವು. ನಮಗೆ ಟೀಚರ್ಸ್ನವರು ಅಥವಾ ನಮಗೆ ವಿದ್ಯಾರ್ಥಿಗಳ ಬಗ್ಗೆ ಅಥವಾ ನಮಗೆ ಈ ಕಟ್ಟಡದ ಬಗ್ಗೆ ಏನಿರಲಿಲ್ಲ. ನಾವು ಕ್ರಮೇಣ ಹಂತ ಹಂತಾಗಿ ಇವತ್ತು 24 ವರ್ಷದಲ್ಲಿ ಸಾಧಾರಣ 951 ಮಂದಿ ಮಕ್ಕಳಿದ್ರು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ನಾವು ನಿಮ್ಗೆ ಒಂದು ವಿಚಾರ ಹೇಳ್ತೇವೆ. ಕೊರೋನಾ ಸಂದರ್ಭದಲ್ಲಿ ನಮ್ಮ ಶಾಲೆಯಿಂದ ಯಾವುದೇ ಟೀಚರ್ ಬಿಟ್ಟು ಹೋಗಲಿಲ್ಲ, ನಮ್ಮ ಶಾಲೆಯಿಂದ ಯಾವುದೇ ಮಕ್ಕಳು ಬಿಟ್ಟು ಹೋಗಲಿಲ್ಲ ಅಂತ ಪ್ರಪ್ರಥಮ ಶಾಲೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ. ಯಾಕಂದರೆ ಆ 2 ವರ್ಷ ನಾವು ಈ ಶಾಲೆ ನಡೆಸ್ಕೊಳ್ಳಿಕ್ಕೆ ತುಂಬ ಕಷ್ಟ ಆಗಿದೆ. ಅದನ್ನು ನಡೆಸ್ಕೊಂಡು ಬಂದೇವೆ, ಒಳ್ಳೆ ರೀತಿಯಲ್ಲಿ ನಾವು ಮಾಡಿದ್ದೇವೆ. ಅದಕ್ಕೆಲ್ಲ ಕಾರಣ ನಾವು ನಮ್ಮ ಅಧ್ಯಾಪಕರಿಂದ, ಅದೇ ರೀತಿಯಲ್ಲಿ ನಾನು ನಮ್ಮ ಪೋಷಕರಿಗೆ ನಾನು ಅವರಿಗೆ ಬೆನ್ನೆಲುಬು ಬದಲ್ತಾ ಇದ್ದೇನೆ. ನೂತನವಾಗಿ ನೀವು ಅಧ್ಯಕ್ಷರಾಗಿದ್ದೀರಿ ಲಕ್ಷ್ಮಿ ಅವರೇ, ನಿಮ್ಮ ಜವಾಬ್ದಾರಿ ತುಂಬ ಇದೆ. ಯಾಕಂತ ಹೇಳಿದ್ರೆ ನೀವು ಪ್ರತಿ ತಿಂಗಳು ಒಂದೊಂದು ಮೀಟಿಂಗನ್ನು ಕರೀಬೇಕು. ನಿಮ್ಮಲ್ಲಿ ತುಂಬ ಪ್ರತಿ ಕ್ಲಾಸ್ ವೈಸ್ ನಿಮ್ಮ ಪೇರೆಂಟ್ಸ್ನವರು ಇದ್ದಾರೆ. ಅದೇ ರೀತಿಯಲ್ಲಿ ಪ್ರತಿಯೊಂದು ಅಧ್ಯಾಪಕರೊಟ್ಟಿಗೆ ನೀವು ಹೊಂದಾಣಿಕೆ ಮಾಡಿಕೊಂಡು, ಕಳೆದ SLCಯಲ್ಲಿ ನಮ್ಮ ಒಂದು ಉದಾಹರಣೆ ಕೊಡ್ತೇನೆ. 1 ತಿಂಗಳ ಮೊದಲು SLCಯಲ್ಲಿ ನಮ್ಮ ಫಲಿತಾಂಶ, ನಮ್ಮ ಇಲ್ಲಿ ನಡೆದ ಇದರಲ್ಲಿ ಫಲಿತಾಂಶ ಒಳ್ಳೆ ಇರಲಿಲ್ಲ. 14 ಮಂದಿ ಫೇಲ್ ಆಗಿದ್ರು. PT ಅಧ್ಯಕ್ಷರು ಒಂದ್ಸಲ ಎಲ್ಲರನ್ನು ಕರೆದು
ಆ SLC ಮಕ್ಕಳ ತಾಯಂದಿರಿಗೆ ಕರೆದುಕೊಂಡು ನೋಡಿ ಈ ರೀತಿಯಲ್ಲಿ ಸಮಸ್ಯೆ ಉಂಟು, ನೀವು ಎಲ್ಲರೂ ಪಾಸ್ ಆಗಬೇಕು, ನಿಮ್ಮ ಮಕ್ಕಳಲ್ಲಿ ಉತ್ತೇಜನ ಕೊಡ್ಬೇಕಂತ ಹೇಳಿಕೊಂಡು ನಮ್ಮ SLC ರಿಸಲ್ಟ್ ಕಾರಣ ಮಾಡಲಿಕ್ಕೆ ಅಷ್ಟು ಫಲಿತಾಂಶ ಬರಲಿಕ್ಕೆ ಕಾರಣ PTA ಅಧ್ಯಕ್ಷರುಗಳು ಮತ್ತು ಇವರು ಇದ್ದಾರೆ, ಇಲ್ಲಿ ಇದ್ದಾರೆ, ಈಗ ನೋಡಿಕೋರು HM ನವರೆಲ್ಲ ಇದ್ದಾರೆ. ಆದ್ದರಿಂದ ನಿಮ್ಮ ಕರ್ತವ್ಯ ಇವತ್ತು ಇಲ್ಲಿಗೆ PTA ಮುಗಿದೆ ಅಂತ ಹೇಳಿ ಮುಗಿಬೇಡಿ, ಇನ್ನೊಂದು ವರ್ಷ ಬರುವವರೆಗೆ ನಿಮ್ಮ ಮಕ್ಕಳು ಮತ್ತೊಂದು ಕ್ಲಾಸಲ್ಲಿ ಇರ್ತೀರಿ, ಆವಾಗ ಕೂಡ ನಿಮ್ಗೆ ಗೊತ್ತಾಗ್ತದೆ. ನೀವು ಮತ್ತೊಂದು ಕ್ಲಾಸಲ್ಲಿ ಬರುವಾಗ ಪುನಃ ನಾವು ಕರಿತೇವೆ. ಏನೇ ನಿಮ್ಗೆ ಸಮಸ್ಯೆ ಇದ್ರು, ಟೀಚರ್ ಬಗ್ಗೆ ಸಮಸ್ಯೆ ಆಗಲಿ ಅಥವಾ ಈ ಶಾಲೆಯ ಬಗ್ಗೆ ಏನಾದ್ರು ಸಮಸ್ಯೆ ಇದ್ರೆ ಅಥವಾ ಇಲ್ಲಿ ಏನಾದ್ರು ಸಂಪನ್ಮೂಲ ಕೊರತೆ ಇದ್ರೆ ಅಥವಾ ಏನೇ ಒಂದು ಅಡಚಣೆ ಇದ್ರೆ, ಮಕ್ಕಳು ಸರಿಯಾಗಿ ಶಾಲೆಗೆ ಬರ್ತಿಲ್ವಾ ಅಥವಾ ಏನು ಟೀಚರ್ನವ್ರು ಓದಿಸ್ತಿಲ್ವಾ, ನಮ್ಗೆ ಹೇಳಿಬಿಡಿ. ಅದಕ್ಕೇನು ಇದಿಲ್ಲ, ಯಾವುದೇ ಸಂದರ್ಭದಲ್ಲಿ ನಿಮ್ಗೆ ಏನು ಇದಿಲ್ಲ. ನಮ್ಮ ಡೈರೆಕ್ಟ್ ಕಾರ್ಯದರ್ಶಿ ಅವರು ಯಾವಾಗಲೂ ಬರ್ತಾ ಇರ್ತಾರೆ, ಇವರು ಎಲ್ಲಿ ಇರ್ತಾರೆ, ವಾರಕ್ಕೆ 2 ಸಲ ಇಲ್ಲಿ ಬರ್ತಾರೆ. ನಿಮ್ಮ ಸಮಸ್ಯೆ ಏನಿದ್ರು ಕೂಡ ಅದು ಇರ್ತದೆ, ಮುಚ್ಚಿಡಬೇಡಿ, ದಯಮಾಡಿ ಇದನ್ನು ಹೇಳಿ. ಯಾಕಂತ ಹೇಳಿದ್ರೆ ಇದು ಶಾಲೆ ಅಭಿವೃದ್ಧಿ ಆಗೋಕ್ಕೆ ನಿಮ್ಮ ಎಲ್ಲ ಪಾತ್ರ, ನಿಮ್ಮ ಮಕ್ಕಳ ಭವಿಷ್ಯ. ಈ ಶಾಲೆಯನ್ನು ಆದಷ್ಟು ಎತ್ತರಕ್ಕೆ ಕೊಂಡೋಗ್ಬೇಕು, ಎಲ್ಲದರಲ್ಲಿ, ಶಿಸ್ತಿನಲ್ಲಿ ಆಗಲಿ, ವಿದ್ಯೆಯಲ್ಲಿ ಆಗಲಿ, ಕ್ರೀಡೆಯಲ್ಲಿ ಆಗಲಿ, ನಡವಳಿಕೆ ಆಗಲಿ, ಎಲ್ಲ ರೀತಿಯಲ್ಲಿ ನಮ್ಮ ಮಕ್ಕಳು ಒಂದಾಗಬೇಕು. ನಮ್ಮ ಈ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಹಾಗೆ ಅದೇ ರೀತಿಯಲ್ಲಿ ನಮ್ಮ ವಿಲ್ಸನ್ ಅವರು ಹೇಳಿದಂತೆ ನಮ್ಮ ಈ ಪ್ರದೇಶಕ್ಕೆ ಒಳ್ಳೆ ಹೆಸರನ್ನು ತಂದು ಮಕ್ಕಳು ಒಳ್ಳೆಯವರಾಗಬೇಕು ಅಂತ ಹೇಳುವ ವಿಚಾರಗಳನ್ನು ಹೇಳಿಕೊಂಡು ನನಗೆ ಅವಕಾಶ ಕೊಟ್ಟ ಎಲ್ಲ PTA ಅಧ್ಯಕ್ಷರಿಗೂ ಮತ್ತು PTA ಎಲ್ಲ ನಮ್ಮ ಅಧ್ಯಾಪಕರು ಮಾತು ಹೇಳಿ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಕ್ಕಳ ಭವಿಷ್ಯದಲ್ಲಿ ಪೋಷಕರು ಮತ್ತು ಶಿಕ್ಷಕರ ಪಾತ್ರ ತುಂಬ ದೊಡ್ಡದು. ಅವರನ್ನು ಮೇಲೆ ತರುವ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬೇಕು ಎಂಬ ಕಿವಿ ಮಾತನ್ನು ಹೇಳಿದಂತಹ ಶ್ರೀಯುತರಿಗೆ ವಂದನೆಗಳು. ಇಂದಿನ ದಿನದ ಕಾರ್ಯಕ್ರಮವು ಯಶಸ್ವಿಯಾಗಿ ಅಂತಿಮ ಘಟ್ಟಕ್ಕೆ ತಲುಪಿದೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳಲು ಬರುತ್ತಿದ್ದಾರೆ ಶ್ರೀಮತಿ ಸುಚಿತಾರವರು. ಎಲ್ಲರಿಗೂ ಶುಭ ನಮನಗಳು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ವೇದಿಕೆಯ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ಆತ್ಮೀಯ ನಮನಗಳು. ಇಂದು ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದ 2023-24ನೇ ಸಾಲಿನ ರಕ್ಷಕ ಶಿಕ್ಷಕ ಮಹಾಸಭೆಯು ತಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆದಿದೆ. ನಾವೀಗ ಈ ಸಭೆಯ ಮುಕ್ತಾಯದ ಹಂತದಲ್ಲಿದ್ದೇವೆ. ಇಂದಿನ ಸಭೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಪೋಷಕರಿಗೆ ನಾವೆಲ್ಲರೂ ಒಂದೇ ಎನ್ನುವ ಉತ್ತಮ ಸಂದೇಶವನ್ನು ನೀಡಿದಂತಹ ಸೈಂಟ್ ಅಲೋಷಿಯಸ್ ಮಂಗಳೂರು ಇದರ ಟ್ರೈನಿಂಗ್ ಆಫೀಸರ್ ಆಗಿರುವ ಮಿಸ್ಟರ್ ವಿಲ್ಸನ್ ಎನ್ ಇವರಿಗೆ ಆಡಳಿತ ಮಂಡಳಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಅಂತೆಯೇ ನಮ್ಮ ಶಾಲೆಯ ಏಳಿಗೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಶಾಲೆಯ ಎಲ್ಲ ಕಾರ್ಯಗಳಿಗೂ ಸ್ಪಂದಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟಿನ ಉಪಾಧ್ಯಕ್ಷರಾದ ಶ್ರೀ ರಾಘವ್ ಎನ್ ಉಚ್ಚಿಲ್ ಇವರಿಗೂ ಧನ್ಯವಾದಗಳು. ಶೈಕ್ಷಣಿಕ ಅಗತ್ಯಗಳಿಗೆ ಸ್ಪಂದಿಸುತ್ತಾ ಶಾಲೆಯ ಪ್ರಗತಿಗೆ ಸದಾ ಶ್ರಮಿಸುತ್ತಿರುವ ಭಗವತಿ ಎಜುಕೇಷನ್ ಟ್ರಸ್ಟಿನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರ ಸುಳ್ಳಾಲ್ ಇವರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ಶಾಲೆಯ ಬಗೆಗೆ ಆತ್ಮೀಯ ಭಾವವನ್ನು ಹೊಂದಿರುವ ಭಗವತಿ ಎಜುಕೇಷನ್ ಟ್ರಸ್ಟಿನ ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ ತಲಪಾಡಿ ಇವರಿಗೂ ಧನ್ಯವಾದಗಳು. ಅಂತೆಯೇ 2022-23 ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷೆಯಾಗಿ ಶಾಲೆಯ ಎಲ್ಲ ಚಟುವಟಿಕೆ ಹಾಗೂ ಅಭಿವೃದ್ಧಿ ಕಾರ್ಯದಲ್ಲಿ ಶ್ರಮಿಸಿದಂಥ ಶ್ರೀಮತಿ ಕವಿತಾ ಇವರಿಗೂ ಮನತುಂಬಿದ ಧನ್ಯವಾದಗಳು. ಅಂತೆಯೇ 2023-24ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ಲಕ್ಷ್ಮಿ ಹಾಗೂ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಶ್ರೀಮತಿ ಮಲ್ಲಿಕಾ ಇವರಿಗೂ ಮುಂದಿನ ತಮ್ಮ ಶೈಕ್ಷಣಿಕ ಅಧಿಕಾರಾವಧಿಯಲ್ಲಿ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಹಾರೈಸುತ್ತಾ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಶಾಲಾ ಪ್ರಗತಿಗಾಗಿ ಸದಾ ಕ್ರಿಯಾಶೀಲರಾಗಿರುವ ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸುರೇಖಾ ಜೆ ಹಾಗೂ ಭಗವತಿ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪ್ರಮೀಳಾ ಇವರುಗಳಿಗೂ ನನ್ನ ವಂದನೆಗಳು.
ಅಂತೆಯೇ ಇಲ್ಲಿ ಉಪಸ್ಥಿತರಿರುವ ಪ್ರೌಢಶಾಲಾ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳು. ಅಂತೆಯೇ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿಗಳ ಪೋಷಕರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಸ್ವಾಗತ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದ ವಿದ್ಯಾರ್ಥಿನಿಯರಿಗೂ ಅವರಿಗೆ ಉತ್ತಮ ತರಬೇತಿಯನ್ನು ನೀಡಿದಂತಹ ನೃತ್ಯ ಶಿಕ್ಷಕಿ ಶ್ರೀಮತಿ ಜಯಮಾಲಾ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ಎಲ್ಲ ಸಹೋದ್ಯೋಗಿಗಳಿಗೂ ಸಿಬ್ಬಂದಿ ವರ್ಗದವರಿಗೂ ಅಂತೆಯೇ ಈ ಸಭೆಗೆ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದಿನ ಈ ಸುಂದರ ಸಮಾರಂಭವನ್ನು ಅಚ್ಚಳಿಯದೆ ಉಳಿಸಲು ಸಹಕರಿಸಿದ ಹೊಸಕುರಲ್ ಮಾಧ್ಯಮದವರಿಗೂ ಹಾಗೆಯೇ ಕ್ರಿಸ್ಟಲ್ ಸ್ಟುಡಿಯೋದ ಶ್ರೀಯುತ ಸಂತೋಷ್ ಇವರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸೌಂಡ್ ಸಿಸ್ಟಮ್ನ ನಿರ್ವಾಹಕ ಶ್ರೀಯುತ ಸೋಮನಾಥ್ ಹಾಗೂ ಆಸನವನ್ನು ಒದಗಿಸಿದ ಶ್ರೀಯುತ ಜಗನ್ನಾಥ್ ಇವರಿಗೂ ಧನ್ಯವಾದಗಳು. ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂಥ ಶ್ರೀಮತಿ ರೋಶ್ನಿ ಹಾಗೂ ಶ್ರೀಮತಿ ನಿಶ್ಮಿತಾ ಇವರಿಗೂ ವಂದನೆಗಳು. ಕೊನೆಯದಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತನಂತ ಧನ್ಯವಾದಗಳು.